Hai Shri Akka, Parandulir. Hai Sampath, welcome, welcome. Baka wana sande? Live ಬತ್ತಿನಕು ಲೈಕ್ ಕೊರ್ಲೆ ಚಾ ಆಪಿನ ಪೊರ್ತುಗು ಕೇನುನ ಪನೊಲ್ಲೇ ಚಾ ಆಪಿನ ಪೊರ್ತುಗು ಅಂದತೆ ಬಕ ದಾದಿ ಕಾಜಿಪ್ಪು ಕೊಂಚ ಕೇಪಿ ದಾಯಿ ತಿಳಿಪ್ನಿ ಸಂಪತ್ ಪುಪ್ಪಲ ಸಡಾಯಿ ದೂರ ಪೋಯಾರು ಯಾನೊಂಜಿ ಮಾಮೂನಿಲ್ಲಡಿ ಮುಟ್ಟ ಪೋಯರೆತ್ತನಿ ಅಂಚ ಮಂಚ ಬತ್ತೇನಿತ್ತ ಬತ್ತ ನಾನು ಒಂಚೂರು ಕಾಂಡೆ ಲೈವ್ ಮಲ್ದ ಜೊತೆ ಅಂಚ ಇತ್ತೆ ಮಲ್ಪುಗ ಅಂದ್ ಲೈವಿಗೆ ಬಂದವರು ಲೈಕ್ ಕೊಡಿ, ಹೈಡಲ್ಲಿ ಇರಬೇಡಿ, ಕಮೆಂಟ್ ಮಾಡಿ. ಅವಳು ಗಮ್ಮತ್ತಿತ್ತಂಡು ತೋಜುಡತ್ತೆ ಅಂದಂದೆ ಅವು ಬಂಜಿನಲ್ಲಿಗ ಎಂಕಲ್ನೆ ಕೊಡೆ ತಮ್ಮನ ಪಾಡ್ರೆತ್ತೀನಿ ಅಂಚ ಅಂಚ ಪೋದು ಬರ್ತೀನಿ ತಮ್ಮನ ಪಾಡ್ದು ಬರ್ತೀನಿ. ತುಯ್ಯ ಯಾನು ಶಾರ್ಟ್ ತುಯ್ಯರಾ ಕಮೆಂಟ್ ಮಾಡು ಜರ ತೀರು. ವರ್ಷ ಬರ್ಪುಣಿತ್ತು ಚಾ ನಾನು ಆವಡತ್ತೆ ಪಣ ಅನ್ನಂದಿಯ ಚಾ ನಾನು ಆವಡು ನಾನು ಆವಡ್ತ ಬೀಡಿ ಕಟ್ಟ್ಯಾರ ಎಬ್ಬೆ ಬೀಡಿ ಒಡೆ ಕಟ್ಟು ಕರ್ಮ ಬೀಡಿ ಆತಜ್ಜಿ ಬೀಡಿ ನಾನು ಎಲ್ಲೆಲ್ಲ ಕೊರ್ರೆ ಹಾಪುಚ್ಚಿ ನಾನು ಏಪ ಕಟ್ಟು ಬೀಡಿ ಅಂದ್ಯ ಸಂಪತ್ ಬೀಡಿ ಕಟ್ಟರೆ ಹಾಪುಚ್ಚಿ ಫುಲ್ಲೆ ಲೈವ್ಗೂ ಪನದಲ್ಲಿ ಅಂದು ಲೈವ್ ಮಲ್ಪೊಳತೆ ಐಕೊಂಚೂರು ಬರ್ತೀನಿ ಮತ್ತೆ ಸೂರ್ಪನಖಿ ಅವರು ಬಂದು ನಾನು ರಾವಣ ತಂಗಿ ಸೂರ್ಪನಖಿ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸೂರ್ಪನಖಿ, ವೆಲ್ಕಮ್ ವೆಲ್ಕಮ್. ಮತ್ತೆ ಸೂರ್ಪನಖಿ ಅವರ ಊಟ ಆಯ್ತಾ, ಚಾ ಆಯ್ತಾ, ಯಾವ್ದಾಯ್ತು ಹೇಳಿ? ಊಟ ಮಾಡಿದ್ರಲ್ಲ, ತಿಂಡಿ ತಿಂದ್ರಾ? ಹಾಯ್ ಸಂಪತ್ ಅಂತ ಹೇಳ್ತಾ ಇದ್ದಾರೆ ಸೂರ್ಪನಖಿ ಅವರು. ಊಟ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಪಯಣಕ್ಕೂ ಸಾವಿರ ತಿರುವು ಇದೆ, ಈ ತಿರುವಲಿ ದಾರಿಯು ಸಾಗುತ್ತಿದೆ. ತಂಗಿ ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಆಗಿದೆ ಕೃಷ್ಣನ ಊಟ ಆಗಿದೆ. ಇವತ್ತು ಗಮ್ಮತ್ತಿತ್ತು ಊಟ, ಚಿಕನ್ ಐಟಮ್ ಎಲ್ಲ. ಲಾವಣ್ಯ ಸಿಸ್ ಬಂದ್ರು. ಹಾಯ್ ಲಾವಣ್ಯ ಸಿಸ್, ವೆಲ್ಕಮ್.
ತಂಗಿ ನಂದು 5 ಡೇಸ್ ಫೋನ್ ರಿಪೇರಿ ಇತ್ತು, ನಿನ್ನೆ ರೆಡಿ ಆಯಿತು. ಹೌದಾ ಕೃಷ್ಣನ್? ಹೌದು, ನಾನು ನೋಡಲೇ ಇಲ್ಲ ನಿಮ್ಮನ್ನು. ಮತ್ತೆ ಹಾಗೆ ನೀವು ಲೈವ್ಗೆಲ್ಲ ಬರಲಿಲ್ಲಲ್ಲ. ಬಾನ್ವಿಸಿಸ್ ಬಂದರು. ಹೋಯ್ ಪನೊಂದುಲ್ಲೇರು. ಹಾಯ್ ಬಾನ್ವಿಸಿಸ್, ವೆಲ್ಕಮ್ ವೆಲ್ಕಮ್. ಬಕ್ಕೆ ಎಂಚೊಲ್ಲಾರು ಆಂಡ ವನಸಾಂಡಿಯೇ ಇನಿ ತಮ್ಮನಿತ್ತು ನಂಚ ವನಸ್ ಗೌಜಿದ ವನಸ್ ಎಂಗ್ಲಿ. ಲಾವಣ್ಯಸಿಸ್ ಗುಡ್ ಗುಡ್ ಅಂತ ಹೇಳ್ತಾ ಇದ್ದಾರೆ. ತಂಗಿ ನಿನ್ನ ಅಣ್ಣಂಗೆ ಚಿಕನ್ ಎಲ್ಲಿ? ಹೌದು, ನಾನು ಆಗ ಕರ್ದೆ ಅಲ್ವಾ ಕೃಷ್ಣನ್ನ, ಬನ್ನಿ ಚಿಕನ್ ಉಂಟು ಅಂತ. ಕೆಬಿತ್ತ ಮಲ್ಲ ಉಂಡು ಏಪ ಕಣದಿ ನೀ ಸೋಪುಂಡತ ಅವು ಯಾಪ ಕಂದನ್. ಲಾವಣ್ಯ ತಂಗಿ ಹಾಯ್ ಊಟ ಅಂತ ಹೇಳ್ತಾ ಇದ್ದಾರೆ. ಕೆಬಿತ್ತ ಮಲ್ಲ ಉಂಡು ದುನ್ನಾ ಪೂಜಾ ದುನ್ನಾ ಪೂಜಿ ಅವು ಹೆಂಗೆ ಕಂಚ ಮಲವಲ್ಲ ಕೆಬಿತ್ತ ದೀಪಿನ ಅಭ್ಯಾಸ ಒಂಜತ್ತು ಬೇತೆ 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 ಉಂಡು. ಆಯ್ತು ಒಂಜಿ ವಿಡಿಯೋ ಮಲ್ತು ಪಾಡ್ವೇನ್ ಬೇತೆ ಬೇತೆ ಕೆಬಿತ್ತದೊಂಜಿ. ಮಾನ್ವಿ ತಂಗಿ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಕಪ್ಪು ಸಿಸ್ ಮತ್ತೇರು. ಹಾಯ್ ಕ್ರಾಸ್ಟ ಸಿಸ್, ವೆಲ್ಕಮ್ ವೆಲ್ಕಮ್. ಪೂರ್ವಿ ಅಡಿಗೆ ಮನೆಯವರು ಬಂದರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ತಂಗಿ ಇವಾಗ ಬರುವೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಕೃಷ್ಣನ್, ಓಕೆ ಹೋಗಿ ಬನ್ನಿ. ಬ್ಲ್ಯಾಕ್ ಸೂಪರ್ ಒಂದೊಂದೊಳ್ಳೇರು ಗುಂಡಮ್ಮ ಅಂತ ಹೇಳ್ತಾ ಇದ್ದಾರೆ. ಊಟ ಆಯಿತು ಕೃಷ್ಣ ಬ್ರೋ ನಂದು ಅಂತ ಹೇಳ್ತಾ ಇದ್ದಾರೆ. ಲಾವಣ್ಯ ಸಿಸ್ ಬರ್ಚಿ ಮಾರ್ರೆ ಎಂಕಿಂಚೆ ಐಡ್ದುಲ ಮಲವಲ್ಲ ಕೆವಿತ ತೂರ ಬಡ ಮಸ್ತುಂಡು ಕೆವಿತ ಪಂಚತ್ತು ನೆರ್ದು ಮಲವಲ್ಲ ಕೆಬಿತ ಉಂಡೆಂಡ. ಕೃಷ್ಣನ್ನ ನಗಡ್ತಾ ಇದ್ದಾರೆ. ಎಂಕ್ ಇಷ್ಟ ಆಂಡ್ ಕೆಬಿತ ಹೊಟ್ಟೆ ಮಲ್ಲ ಹಾಪುಂಡು ಅಂಚ ಪಾಡುಜಿ. ಓ ಅಂದೆ ಯಾನ್ ಇಲ್ಲಡು ಪಾಡುಜಿ, ಇಲ್ಲಡು ಬಂಗಾರದನಿ ದೀಪಿನಿ ಬಾಕ ಇಂಚ ಒಡೆಯಲ್ಲ ಪೋನಾಗ ಕೆವಿತ ದೀಪ ಇಂಚಿನಲ್ಲಿ ಇಂಚ ಪುರ ಹಿಂಗೆ ಮಸ್ತ್ ಇಷ್ಟ ಇಂಚಿದ ಕೆವಿತ ಪುರ ಅಂಡ ಅಂಚ. ಕೃಷ್ಣ ನನ್ನ ಸುದ್ದಿಗೆ ಬರಬೇಡ. ಓ ಕಷ್ಟ ಸಿಸ್ ಕೋಪಡುಲ್ಲಿರಿಯೇ ನೈಸ್ ಅಂತ ಹೇಳ್ತಾ ಇದ್ದಾರೆ ಲಾವಣ್ಯ ಸಿಸ್. ಥ್ಯಾಂಕ್ ಯು ಲಾವಣ್ಯ ಸಿಸ್, ಥ್ಯಾಂಕ್ ಯು ಸೋ ಮಚ್. ಲಾವಣ್ಯ ಸಿಸ್ ಕಾಫಿ ಆಯ್ತಾ? ಕೃಷ್ಣ ಸಿಸ್ ಕಾಫಿ ಆಂಡೆ. ಬಾನ್ವಿ ಸಿಸ್ ಕಾಫಿ ಆಂಡೆ. ಎಂಕ್ಲ ಇಷ್ಟ ಮಲ್ಲ ಕೆವಿತ ಅತ್ತೆ ಬಾನ್ವಿ ಸಿಸ್ ಮಸ್ತ್ ಶೋ ಕಾಫ್ನೆ ಅನ್ ಎಂಕ್ ಬತ್ತಿರ ದೇತೋನ್ವೆ ಅನ್ ಬಕ್ಕ ಜಾತ್ರೆ ಪುರ ಪೋಂಡಲ ದೇತೋನ್ವೆ. ಸಂಪತ್ ಸೂಪರ್ ಪನೊಂದಲ್ಲಿ ಗುಂಡಮ್ಮ, ನಾನು ನಿನ್ನ ಸುದ್ದಿ ಬರುವವರೆಗೂ ನನಗೆ ಸಮಾಧಾನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾಫಿ ಆಯಿತು ಪನೊಂದುಲ್ಲೇರು. ಹಿಂಗೆ ಪೋದು ಬತ್ತದು ನಿದ್ರೆ ಬರ್ಪುಂಡು ಲೈಟ್ ಐ ಕ್ಯಾನ್ ಸೀ ದ ಪಿದ ಇವತ್ತಿನ್ನಟೆ ಕಪ್ಪು ಎನಡ ಪಾಸೆಲ್ಲೆ ಪಾತೆರ್ಲೆ ಪನೊಂದುಲ್ಲೇರು ಸಂಪತ್. ಕ್ರಾಸ್ಟಸಿಸ್ ವನಸಾಂಡೆ ಹತ್ತು ಚಾ ಅಂಡೆ. ಹಾಯ್ ಸಿಸ್ಟರ್ ಪನೊಂದುಲ್ಲೆ. ಹಾಯ್ ಸವಿತಾ ಸಿಸ್, ವೆಲ್ಕಮ್. ಸಂಜೆ ಲೈವ್ಗೆ ಬೆಂಕಿ ಹಾಕ್ತೇನೆ ಮತ್ತೆ ಕೃಷ್ಣನ ಲೈವ್ಗ. ಪಾಯಸ ಒಯ್ತು ಪಾಯಸ ಕಾರ್ನ್ದೆ ಕಾರ್ನ್ ಪಾಯಸ ಇನಿ ಅವೇ ಪಾಯಸ ತುಯ್ಯಾರ ಕಾರ್ನ್ ಪಾಯಸ ಅವು. ಸಂಪು ಪನೊಂದುಲ್ಲೇರು ಕ್ರಾಸ್ಟಸಿಸ್. ಸವಿತಾ ತಂಗಿ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಏನು ಸ್ಪೆಷಲ್ ಇವತ್ತು? ಚಿಕನ್ ಐಟಮ್ ಎಲ್ಲ, ಬಿರಿಯಾನಿ, ಸುಕ್ಕ ಮತ್ತೆ ಕಬಾಬು, ಫಿಶ್ ಫ್ರೈ ಮತ್ತೆ ಸೆಮೆದಡ್ಡೆ ಎಲ್ಲ ಇತ್ತು. ಐಟಮ್ ಮಸ್ತ್ ಬಗೆ ಇತ್ತಂಡತ್ತೆ ಗಮ್ಮತ್ ನಂದು ಮಸ್ತ್ ಬಗೆ ಇತ್ತಂಡು ಪಾಡ್ದೈತೆ ಶಾರ್ಟ್ ತುಯ್ಯಾರತ್ತೆ. ಗುಂಡಮ್ಮ ನನ್ನ ಲೈವ್ಗೆ ಬೆಂಕಿ ಹಾಕೋರು ಯಾರು ಹುಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಕೃಷ್ಣನ್ನ. ಸವಿತಾ ಸಿಸ್ ಹಾಯ್ ಬ್ರದರ್ ಅಂತ ಹೇಳ್ತಾ ಇದ್ದಾರೆ. ಲಾವಣ್ಯ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಲಾವಣ್ಯ ಸಿಸ್, ಥ್ಯಾಂಕ್ ಯು ಸೋ ಮಚ್. ಒಂತೆ ಕಣ್ಣು ಕೂರ್ದು ತೋಜುಂಡಿತ್ತೆ ಅಂದಂದು ಕಣ್ಣು ಕೂರುಡಿತ್ತೆ ಒಣಸೋದು ಬತ್ತಿರತ್ತೆ ಅವು ಮಧ್ಯೆ ನನಗೊಂದು ಚೂರು ಕಣ್ಣು ಕೂರು ಡೈಕ್ ಏನ್ ಚೂರು ಪಿದೈ ಬತ್ತಿರುತ್ತೆ ಅಲ್ಪ ಉಲಾಯ್ಡು ಕಣ್ಣು ಕೂರು ಡೈಕ್. ಯಾನು ಓದುನೆ ಮಾರಾಡ ಮ್ಯೂಟ್ ದಿದ್ದು ಓದುನೆ ಎಕ್ಕಡಿ ಓದೊಂದೇ ಅಲ್ಲ ಮ್ಯೂಟ್ ದಿದ್ದು ನೀರಟ್ಟ ಹುಚ್ಚಿ ಲಕ್ಷ
ನನ್ನ ಲೈವ್ಗೆ ಯಾಕೋರು ಯಾರು ಹುಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಬ್ರದರ್ ಅಂತ ಹೇಳ್ತಾ ಇದ್ದಾರೆ. ಒಂತೆ ಕಣ್ಣು ಕೂರೊಂದು ನಂದಂದು ಸಂಪು ನೋಡಿ ಎಲ್ಲ ದುಶ್ಮನ್ಗಳು ಅಟ್ಯಾಕ್ ಮಾಡ್ತಾರೆ ನನ್ನ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಜರೀನಾ ಅವ್ರು ಬಂದ್ರು. ಹಾಯ್ ಜರೀನಾ ಅವರೇ. ಕಪ್ಪು ಸಿಸ್ ಬಾನ್ವಿ ಅಂತ ಹೇಳ್ತಾ ಇದ್ದಾರೆ. ಆಯ್ತು ಊಟ ನಿಮ್ಮದಂತ ಕೇಳ್ತಾ ಇದ್ದಾರೆ. ಜೈ ಮಹಾರಾಷ್ಟ್ರ ಅಂತ ಹೇಳ್ತಾ ಇದ್ದಾರೆ. ಆಪ ಪವರ್ ಲಾಗ್ ಅವರು. ಬಾನ್ವಿ ಸಿಸ್ ಯಾಲ್ನ ಇಂಚೆನೆ ಪನೊಂದುಲ್ಲಿರು ಅಂಚೆನೆ ಮನದಲ್ಲಿ ಗುಂಡಮ್ಮ ನೀನೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತೀರಿ ನಾವಲ್ಲ ಅಂತ ಹೇಳ್ತಾರೆ. ಸೌಂಡ್ ಇಲ್ಲ ಸಿಸ್ಟರ್. ಹೌದು ಸವಿತಾ ಸಿಸ್, ನಾನು ಮ್ಯೂಟಲ್ಲಿ ಓದುದೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಅಟ್ಯಾಕ್ ಅಲ್ಲ, ಶೂಟ್. ಬ್ರದರ್ ಆ್ಯಂಡ್ ಸಿಸ್ಟರ್ ಇವತ್ತು 5 PM ಲೈವ್ ಇದೆ, ಎಲ್ಲರೂ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಹಾಯ್ ದುರ್ಗಕ್ಕ ಪನದಲ್ಲಿ. ಹಾಯ್ ಜಗಣ್ಣ, ವೆಲ್ಕಮ್. ಸೂಪರ್ ಅಲ್ಲಿದ್ದಾರೆ ಸವಿತಾ ಸಿಸ್. ಯಾರು ಹೋಗ್ಬೇಡಿ ಕೃಷ್ಣನ್ನ ಲೈವ್ಗೆ ಅಂತ ಹೇಳ್ತಾ ಇದ್ದಾರೆ. ಕ್ರಾಸ್ಟ ಸಿಸ್ ಹಾಯ್ ಕಪ್ಪು ಅಂತ ಹೇಳ್ತಾ ಇದ್ದಾರೆ. ಜಗ್ವನ್ ಕಪ್ಪು, ನಾನು ನಿನಗೆ ಶೂಟ್ ಮಾಡಿದಾಗ ನೀನು ಬ್ಲ್ಯಾಕ್ ಬ್ಯೂಟಿ ಆಗಿದೆಯಲ್ವಾ ಅಂತ ಹೇಳ್ತಾ ಇದ್ದಾರೆ. ಯಾರು ಹೋಗ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಕೃಷ್ಣಣ್ಣ ಅಂತ ಹೇಳ್ತಾ ಇದ್ದಾರೆ. ಜಗ್ಗು ಹಾಯ್ ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ನಾನು ಮೆಸೇಜ್ ಖಾಲಿ ಅನ್ಬೋಡ ರಪ್ಪ ಓದಿದ್ ಬಿಡ್ನಿ. ಹಾಯ್ ಬಾನ್ವಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಯಾರು ಹೋಗ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಆನೆ ಪೋಪಿನಿ ಒಂಚೂರು ಕಣ್ಣು ಕೂರು ಕಪ್ಪು ದಾದ ಈರ್ನ ಅವತರ ಆಕೆನೊಂದು ನೀರು ಲಕ್ಷ ನೀರು ರಟ್ಟ ಹಚ್ಚಿ ಹೋದು ಬರ್ಪೆ ಅಕ್ಕ ಅಪ್ಪನಂದ್ರೆ ಓಕೆ ಗುಂಡಮ್ಮ ನನ್ನ ಬಂದಿಲ್ಲ ಅಂದ್ರೆ ಕಪ್ಪು ಬ್ಯೂಟಿ ಮೇಲೆ ಹಾಣೆ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣಣ್ಣ ಜಗ್ಗು ಬಂದ ನೋಡಿ ಮೆಂಬರ್ಶಿಪ್ ತೆಗೀರಿ ಅಂತ ಹೇಳ್ತಾ ಇದ್ದಾರೆ. ನೀರು ರಟ್ಟಲೆ ಬಸ್ ಬಾಲೆ ಆಯಿ ನಮಗೆ ನೀರು ರಟ್ಟ ಅವನು ಮೇಕಪ್ ಮಾಡಿದ್ದೀರ ಅಂದಿನಿ ಮೇಕಪ್ ಮಲ್ತದ್ದು ಬರ್ತೀನಿ. ಜಗಣ್ಣ ಗೊತ್ತಾಯಿನ ಅವ್ರಿಗೆ ಮೇಕಪ್ ಮಲ್ದೆ ಅಂತ ಅತ್ತೆ ಮೇಕಪ್ ಮಲ್ತದ್ದು ಪಾಡ್ದು ಬರ್ತೀನಿ ಪೋದಿತ್ತತೆ ಅಂಚ ಮೇಕಪ್ ಡೇ ಬರ್ತೀನಿ. ಮೇಕಪ್ ದೇಜ್ಜಿನಲ್ಲ ನನ್ನತ್ತೆ ಕಾಕಾಜಿ ಒಚ್ಚೋಡು ಮೇಕಪ್ ಪೂರ ಪೋದು. ಯಾರು ಹೋಗ್ಬಿಡಿ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಮಾತು ಸೂಪರ್ ಅಂತ ಹೇಳ್ತೇವೆ. ಥ್ಯಾಂಕ್ ಯು ಸಿಸ್, ಥ್ಯಾಂಕ್ ಯು ಸೋ ಮಚ್ ಸವಿತಾ ಸಿಸ್. ಕಪ್ಪು ಜಗ್ಗುಗೆ ನಾಳೆ ಖಂಡಿತ ಮೆಂಬರ್ಶಿಪ್ ತೆಗಿವೆ. ಜಗ್ಗು ಕೃಷ್ಣ ಆನ್ಲೈನ್ಗೆ ಹೋದ್ರೆ 2 ಬಿಡ್ತೀನಿ ಅಂತ ಹೇಳ್ತಾ ಇದ್ದೆ. ಬರ್ಸ ಬರು ಉಲೈ ಪೋಲೆ ಅವು ಎನ್ನ ಮಗೆ ಉಣ್ಣತಿ ನೀರು ರಟ್ಟವನಿ ಬರ್ಸ ಬರ್ಪುಣಿತ್ತೆ ಏನು ಪೋಪಿನ್ ನಾನು ಉಲೈ ಪೋಪಿನಿತ್ತೆ ಉಲೈಡ್ ಅಲ್ಪ ನಿದ್ರೆ ಬತ್ತಿನ ಕಾಂಡಿಯೇ ಮೇಕಪ್ ದಾದ ಅವು ಡಿಮ್ ಆತುಂಡು ಅಂದ ಅವು ಡಿಮ್ ಆತುಂಡು ಮೇಕಪ್ ಪೋದು ಬತ್ತಿನಂತೆ ಅವು ಡಿಮ್ ಆತ ನನ್ನತ್ತೆ ಕಾಕಾಜಿ ರೊಚ್ಚಿ ಉಡ್ಬೋದು ಮೇಕಪ್. ಜಗ್ಗು ನನಗೆ ಎಷ್ಟು ಅದರಲ್ಲಿ ಅಂತ ಕೇಳ್ತಾ ಇದ್ದಾರೆ. ಐಟ್ಲ ಪಾಲುಂಡಾ? ಓ ಹಂಚ ಬಾಬಾ ಪೊಯ್ ಉಲೈ ಪೊಯ್ ಅಲ್ಲ ಬರ್ಪೆ. ದುರ್ಗಕ್ಕ ನಮಸ್ತೆ, ಲೈಕ್ ಕೊಡ್ತೆ ಪನೊಂದುಲ್ಲೇರು. ಹಾಯ್ ಗುರು ಅಣ್ಣ, ವೆಲ್ಕಮ್. ಸಂಪತ್ ಪೂಜಾರಿ ಪೋಲಿ ಉಲೈ ಪನೊಂದುಲ್ಲೇರು. ಪೋಯೆ ಉಲೈ ಪೋಯೆ ಮಾರ್ರೆ ನಾವು ಇದ್ರೆ ಆಗ್ತದೆ ಗೊತ್ತಿಲ್ಲ. ಕೃಷ್ಣ ನೀನು ಹಲ್ಲಿನಲ್ಲಿ ಉಪ್ಪಿದೆ, ಯಾವುದೌದು ಉಪ್ಪಿದೆ ಬೆಸ್ಟ್ ಅಂತ ಇದೆ. ಆರ್ನ ಬದಲಿಗೆ ನಾಟುಜಿ ಮೂಲು ಪನೊಂದುಲ್ಲೇರು ಈ ಟೈಟ್ ಒಂತೆ ರೆಸ್ಟ್ ಮಲ್ಪಲೆ ಅಕ್ಕ ಅವನದಲ್ಲಿ ಅಂದಂದು ಟೈಟ್ ಆತೆ ಕಪಿ ಬಿಟ್ಟು ಜಂಪ್ ಅಂತ ಹೇಳ್ತಿದ್ರೆ ಅಮಲ ಒಂದುಂಡಿರೇಗ ಅಂದಂದು ಅಮಲ ಅದು ಎನ್ನ ಮಗೆ ಅಲ್ಲಿ ನೀರು ರಟ್ಟವನಿ ಇಡೀ ರಟ್ಟವನಲ್ಲಿ ನೀರಲ್ಪ. ಜಗ್ಗು ನಾಳೆ ಕೃಷ್ಣ ತೆಗಿಯಲ್ಲ ಅಂದರೆ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಕಷ್ಟ ಸಿಸ್ ನೈಸ್ ಅಂತ ಹೇಳ್ತಾ ಇದ್ದಾರೆ. ಲಾವಣ್ಯ ಸಿಸ್ ಚಿತ್ತಯ್ಯ ನಾನು ಕೂತ್ವೆ ತೊಂಬರ್ಡು ಮಾರೆ.
ಎಲ್ಲರೂ ಹಂಗೆ ಫಸ್ಟ್ ತೆಗೀರಿ ಅಂತ ಹೇಳ್ತಾ ಇದೆ ಸಂಪತ್ ಅಂದಿ ಎಂಕ್ ಕ್ಯಾಬೇಜ್ ಕಜಿಪು ಪನ್ನೊಂದು ನಾಗರಾಜ್ ಅವರು ಬಂದು ಸಪೋರ್ಟಿಂಗ್ ಅಲ್ಲಿದೆ. ಥ್ಯಾಂಕ್ ಯು ನಾಗರಾಜ್ ಅವರೇ. ಕಪ್ಪು ಫಸ್ಟ್ ನೀವು ತೆಗೀರಿ ಅಂತ ಹೇಳ್ತಾ ಇದ್ದಾರೆ ಕೃಷ್ಣಣ್ಣ. ದಾದಾಂಡ್ ಬೂರಿಯರ ಅದರಲ್ಲಿ 1,000 ಹಿಂದೆ ಹಾಕ್ತೇನೆ ಅಂತ ಹೇಳ್ತಾ ಇದ್ದಾರೆ ಕಪ್ಪು ಸಿಸ್. ಗುಡ್ ಅಂತ ಹೇಳ್ತಾ ಇದ್ದಾರೆ ಲಾವಣ್ಯ ಸಿಸ್. ತಂದೆ ಕೊಡಿಸೋ ಸೀರೆ ಮದುವೆ ಆಗುವವರೆಗೆ ಅಂತ ಹೇಳ್ತಾ ಇದ್ದಾರೆ ಕೃಷ್ಣಣ್ಣ. ಸ್ವಾತಿ ಮುತ್ತಿನ ಮಳೆ ಹನಿಯೇ ಲಾವಣಿ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ನಾಗರಾಜ್ ಅವರು ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಜೆತ್ತರತೆ ಮಣಿಪೂಜರ್ ಗುಂಡಮ್ಮ ಜಂಪ್ ಅಂತ ಹೇಳ್ತಾ ಇದ್ದಾರೆ. ನಾಗರಾಜ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಲಾವಣಿ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಬಾಯ್ ಅಂತೇಳಿ. ಬಾಯ್ ಲಾವಣಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಕೃಷ್ಣ ಬ್ರೋ ನಾನು ದುಡಿಯಲ್ಲ ನೀನಾದರೂ ದುಡಿತೀಯಾ ಅಂತ ಕೇಳ್ತಾ ಇದ್ದಾರೆ. ಸಂಪತ್ ಬಾಯ್ ಅಂತ ಹೇಳ್ತಾ ಇದ್ದಾರೆ. ನಾಗರಾಜ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಓಕೆ ಬಾಯ್ ಅಂತೇಳಿ. ಓಕೆ ಬಾಯ್. ಯಾರಿದ್ದೀರಾ ಕಮೆಂಟ್ ಮಾಡಿ. ಏನಿಲ್ಲ ಕಮೆಂಟ್ ಮಾಡ್ಲಿ.
ಏರುಲ್ಲಾರು ಕಮೆಂಟ್ ಪನ್ಪ್ಲೆ. ಸಂಪತ್ ಉಲ್ಲೇ ನಾನು ಸೈಲೆಂಟ್ ದಿದ್ದಿತ್ತೆ. ಲೋಕೇಶ್ ಬಿಜನಹಳ್ಳಿ ಬಂದ್ರು. ಯಾವ ಊರು ನಿಮ್ದು? ನಮ್ದು ಮಂಗಳೂರು. ನಿಮ್ದು ಯಾವ ಊರು? ಯಾನೇನ್ಯ ಸಂಪತ್ ಪೋಯರಂದಿಂಡಿ. ಬಿಜಾಪುರವಾ? ಓಕೆ ಓಕೆ ಸಂಪತ್ ಬೊಕ್ಕ ವಿಶೇಷ ದಾಲೆಜ್ಜೆ ವಿಶೇಷ ಇರ್ಪ ನೋಡು. ಕಜಿಬುದ ಅದೇ ಬನ್ನಿ. ಕ್ಯಾಬೇಜ್ ಕ್ಯಾಬೇಜ್ ಗೊತ್ತಾನೆ. ನಾನು ಉಲಾಯಿ ಪೋಂಡೆ ಈ ಜೋಕುಲು ಲೈವ್ ಮಲ್ಪೆರ್ ಬುಡ್ಪುಜೆ ಮನೆ ಟಿವಿ ದೀಪೇರು ಬೊಬ್ಬೆ ಪಡುವೆರು ಅಂಚ ಸೀದ ಬತ್ತೀನಿ ಕೂಡ ಪಿದೆ ನನ್ನ ರಡ್ಡು ಜೋಕುಲು ಇಲ್ಲ. ಇರೆಗ್ ಮರಪುನು ಜಾಸ್ತಿ ಬೊಕ್ಕ ವಿಶೇಷ ಅಂದಿ ಮರಪುನು ಜಾಸ್ತಿ ದಾದಾಣ ಮರ ಚೂರು ಪುಳಿ ಉಂಡು ಮೇ. ಎರೆಗ್ ಲಕ್ಷ ಉಂದು ಮಿತ್ತ ರುಚಿ ಬೇ ಸಿಂಪ್ಲೆಕ್ಸ್ ಓಂಡಿಯೇ ಮೆಸೇಜ್ ಓಂಡಿಯೇ ಸಂಪತ್ ಮೆಸೇಜ್ ತೋಜ್ಜಿ ಪೂರ ಯಾನು ಉಲಾಯಿ ಪೋಯತೆ ಸೀದಾ ಪೂರ ಪೋಯೇರಿ ಏರ್ಲೆಜ್ಜೆರಿತ್ತೆ ಅತೆ ಯಾನ ಐಕ್ ನೋಡೋರ ಬಯ್ಯ ಲೈವ್ ಮಲ್ಪುಜಿ ಪುಲಿ ಇಪ್ಪಂದು ಕುಕ್ಕು ಇತ್ತಂಡ ಎಂಕ್ ಕೊರ್ಲೆ ಅಂದಿನಿ ಶೋಕುಂಡು ಚೂರು ಪುಳಿ ಅಂಚೂರು ಪುಳಿ ಬಕ್ಕ ಎಡ್ಡೆಂಡು ಎಂಕೊರ್ಚಿ ಹಾ ದಕ್ಕೊಚ್ಚಿ ಮೇ ಅತ್ಯಯ್ಯನ್ ಕುಕ್ಕುನು ಪುರ ಹಾಲು ಮಲ್ಪುನು ಕಂತದು ಕಂಟ್ರೆ ಕಾಸಿಜ್ಜೈಕು ಕಂಟ್ರೆ ಬೊಬ್ಬೆ ಪಂಡ ಜೋಕುಲು ಬೊಬ್ಬೆ ಬರ್ರೆ ಬಲ್ಲಿ ಅತಿ ಲೈವ್ಡು ಆಕ್ಲೆ ಈಗ ಪಂಡ ಅರ್ಥ ಆಪುಜಿ ಜೋಕುಲು ಅಂಚಾತ ಮ್ಯೂಟ್ ಮಾರೆ ಮ್ಯೂಟ್ ದೆತ್ತೆ ಮ್ಯೂಟ್ ದೆತ್ತೆ ಅಂದಿ ಗಡಿ ಜೋಕುಲ್ನ ಪಾತ್ರೆ ಕೇನೋಡ ಆಪುಣತಿ ಗಡಿ ಮ್ಯೂಟ್ ಬಂತೊಂದುಲ್ಲೆ ಬೃಂದಸಿಸ್ನ ಲೈವ್ ಆಂಡೆ ಮ್ಯೂಟ್ ಮಾರೆ ಹಾಯ್ ಅಕ್ಕ ಎಂಚೋಲರು ಅಪ್ಪ ತುಳು ಸರ್ ಬತ್ತೇರು ಎಂಚೋಲಕ್ಕೆ ಏನೊಂದುಲ್ಲೇರು ಯಾನು ಹುಷಾರುಲ್ಲಿ ಅಪ್ಪಸಿಸ್ ಈರ್ನ ಒಂದು ವಿಡಿಯೋ ಪೂರ ವೈರಲ್ ಆತನತಿ ನಾನು ತುಯ್ಯ ಕೆಲವ್ರ ಕಮೆಂಟ್ ಮಾಡ್ದಿಜ್ಜಿ
ಆ ಒಂದುಂಡು ಅಂತ ಹೇಳ್ತಾ ಇದ್ದಾರೆ ಸಂಪತ್ ಅವರು. ಲೈಕ್ ಡನ್ ಅಕ್ಕ, ಥ್ಯಾಂಕ್ ಯು ಲೈವ್ ಮಲ್ಪೋರೆ ಅಪ್ಪು ಸಿಸ್ ಲೈವ್ ಮಲ್ಪೋರ. ಆರ್ ವಿ ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ಬಂದರು. ಹಾಯ್ ಆರ್ಯ ಅವರೇ, ವೆಲ್ಕಮ್. ಆರ್ಯ ಅವರೇ ಚಾನೆಲ್ ಇದೆಯಾ? ಸಂಪತ್ 9 ಪನೋದು లేదు ದಾದೆ 9 ಲೈಕಾ 10 ಅಂಡ್ ಆರ್ ವಿ ಈವೆಂಟ್ ಮ್ಯಾನೇಜ್ಮೆಂಟ್ ಚಾನಲ್ ಇದೆಯಾ? ನಮಸ್ತೆ ಅಂತ ಹೇಳಿ ಲೈವ್ ಮಲ್ತೊಂದಿಜ್ಜಿ ಅಣ್ಣ. ವಿಡಿಯೋ ಪೂರಕ್ಕೆಲ್ಲ ವೈರಲ್ ಆತನತ್ತೆ. 1K ಪೂರ ಪೋತನది ವಿಡಿಯೋ. ನವೀನ್ ತುಳು ಲಾಗ್ಸ್ತಾರ್ ಬರ್ತೀರಿ. ಹಾಯ್ ಅಕ್ಕ ಪನದುಲೇರ. ಹಾಯ್ ನವೀನ್, ವೆಲ್ಕಮ್. ಎಂಚೋಲ್ಲಾರು ಯಾನು ಹುಷಾರುಲ್ಲೇ ಈರೆಂಚೋಲ್ಲಾರು? ವೈರಲ್ ಆತಂಡು ಪನೊಂದುಲ್ಲೇರು. ಬಾಲೆ ಎಂಚೋಂಡಿ ಒಂದು ಅಪ್ಪು ಸಿಸ್ ಬಾಲೆ ಎಂಚೋಂಡು ಡೆಕೋರೇಷನ್ ಉಂಡು ಅಂದೆ. ಡೆಕೋರೇಷನ್ ಉಂಡು ಇತ್ತೆ ಫಂಕ್ಷನ್ ದಾಲಿಜ್ಜತಿ. ಫಂಕ್ಷನ್ ದಾಲಿಜ್ಜಿ ಡೆಕೋರೇಷನ್ ಉಂಡತೆ ಬೊಕ್ಕ ಪಾತೆರ್ವೆ ಬಾಯಿ ದಾರಿ ಸಂಪತ್ ಪೋಪಿನಿ ದಾನಂಡ್ ಶಾಂತ ಸಿಸ್ ಇಜ್ಜರತಿ ಜೈದೇರಾ ಅಂತ. ಶಾಂತ ಸಿಸ್ ಮನಸ್ಸ ಜೈದೇರಾ ಅಂತ ಯಾನ್ ಪಡ ಬೇಗ ಮಲ್ತೇತೀನಿ ಲೈವ್ 5 ಗಂಟೆ ಕೃಷ್ಣ ನನ್ನ ಲೈವ್ ಉಂಡು ಗೆತೆ ಅಂಚೆ ಬೇಗ ಮಲ್ತೆ. ಬಾಲೆ ಹುಷಾರುಲ್ಲೇ ಪನೊಂದುಲ್ಲೇರು. ಬಕ್ಕ ದಾದಿ ಕಜಿಪಿ ಅಪ್ಪು ಕಜಿಪ್ ದಾದಿ ಮಧ್ಯಾಹ್ನ ನವೀನ್ ವನಸಾಂಡೆ ಆರ್ ವಿ ವನಸಾಂಡೇರ್ನ ದಾದಿ ಕಜಿಪು ತುಳುಲಾಗ್ ಸಂಡೇ ದಾದ ಸ್ಪೆಷಲ್ ಪನೊಂದುಲ್ಲೇರು. ಇನಿ ಚಿಕನ್. ಆಯ್ ಅಪ್ಪು ತುಳು ಲಾಗ್ ಸ್ಟಾರ್ ಪನೊಂದುಲ್ಲೇರು. ನವೀನ್ ಎಂಚ ಉಲ್ಲಾರಕ್ಕೆ ಏನೊಂದುಲ್ಲೇರು ಎಂಕ ಅಪ್ಪುಗ ಎಂಕ್ಲೆಗ್ ಉಂಡು ಡೆಕೋರೇಷನ್ ಅಂದೆ. ಓಕೆ. ಹಾಯ್ ನವೀನ್ ಬ್ರೋ ಪನೊಂದುಲ್ಲೇರು. ಇದು ಬೆಂಗಳೂರತೆ ಆರ್ವಿ ಬೆಂಗಳೂರು ಪನ್ಯತೆ ಮುರಳಿನ ಬೈದಿತ್ತಾರತೆ ಇದು ಬೆಂಗಳೂರು ಪನ್ನಲ ಕಾಣಿಂಕ್. ಗಿರೀಶ್ ಬಿ ಬರ್ತಾರೆ. ಹಲೋ ಪನೊಂದುಲ್ಲೇರು. ಹಾಯ್ ನವೀನ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ಅಪ್ಪು ಸಿಸ್ ಅನ್ನೇ ಪನೊಂದುಲ್ಲೇರು. ಹಾಯ್ ಪನೊಂದುಲ್ಲೇರು. ಅಂದು ಪಂಡ್ರೆ ಪೋಯಿನ ಅಂದತೆ ಅದೇ ಆರ್ವಿ ಅಂದು ಸರಿ ಗೊತ್ತಾಣೆ ಗೊತ್ತಾಣ ಹಣ ಬಕ್ಕಾದ ಅದನ್ನು ಬೇತೆ ನೆನ್ನೆ ಅಲ್ಲಿ ನವೀನ್ ತುಳು ಹಾಕ್ಸ್ತಾರ. ಹಾಯ್ ಪನೊಂದುಲ್ಲೇರು. ಅಪ್ಪು ತುಳು ಲಾಗ್ಸ್ ಗಿಫ್ಟ್ ಒಂಜಿ ಕೊರ್ಲೆ ಅಂತ ಹೇಳ್ತಾ ಇದ್ದಾರೆ. ನವೀನ್ ಬ್ರೋ ಗಿಫ್ಟ್ ಡನ್ ರಿಟರ್ನ್ ಕೊರ್ಲೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ನವೀನ್ ಅವರೇ, ಅಪ್ಪು ಅವರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ, ರಿಟರ್ನ್ ಮಾಡಿ ಆಯ್ತು ಅವರಿಗೆ. ಈ ಪಯಣಕ್ಕೂ ಸಾವಿರ ತಿರುವಿದೆ, ಈ ತಿರುಬಲಿ ದಾರಿಯು ಸಾಗುತ್ತಿದೆ. ವಿಡಿಯೋ ತೋಂದೆ ಕೊರೊಚ್ಚಿ ಪನೊಂದು ಅಪ್ಪು ಸಿಸ್ ಆದ ವಿಡಿಯೋ ತೋದು ಕೊರ್ಲೇವೆ. ಈರ್ನ ಮಂಜಲ್ ಪೊಡಿತು ಶಾರ್ಟ್ ತೂವೊಂದುಲ್ಲೆ ಪನೊಂದುಲ್ಲೇರು. ಶಾರ್ಟ್ ತೂದು ಕೊರ್ಲೆ ಚಂಡ. ಮಂಜಲ್ ಪೊಡಿತಾ ಶಾರ್ಟ್ ತಗೊಂದಿಲ್ಲೆ ಮೋನೆ ತೋಜಪ್ಪಾಲೆ ಪನೊಂದುಲ್ಲೇರು. ಮೋನೆ ತೋಜಪ್ಪ ಒಂದಾಯ ಮಾತ ವಿಡಿಯೋ ನಿನ್ನಟ್ಟು
ಚಾನಲ್ಡುಂಡಿಯೇ ಮೋನೆ ಡನ್ ಅಂತ ಹೇಳ್ತಾ ಇದ್ದೆ ನಾನು. ಅಪ್ಪು ತುಳು ಲಾಗ್ಸ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅಪ್ಪು ಅವರೇ, ನವೀನ್ ಅವ್ರು ಕೊಟ್ಟಿದ್ದಾರೆ ಅಂತ ಆಯ್ತಾ ಗಿಫ್ಟ್. ಓಕೆ ಅಂತ ಹೇಳ್ತಾ ಇದ್ದಾರೆ. ಆರ್ ವಿ ಅವರೇ, ಗಿಫ್ಟ್ ಕೊಟ್ಟಿದ್ದೀರಾ ನೀವು ನನಗೆ? ಸಬ್ಸ್ಕ್ರೈಬರ್ ಆಗಿದ್ದೀರಾ? ಚಾನಲ್ಡ್ ಮೋನೆ ಚಾನಲ್ಡ್ ಮೋನೆ ಇತ್ತೆ ಮೋನೆ ತೋರಿಸ್ಬೋದು ಬರ್ತೀನಿ ಅನಿತ್ತೆ. ಫೇಸ್ ಲೈವ್ ಮಲ್ತಿತ್ತೆ ಇತ್ತೆ ನೆಟ್ಟೆ ಫೇಸ್ ಲೈವ್ ಇತ್ತೇನು ಇತ್ತೆ ಚೂರು ಬರ್ತೀನಿ ನಾನು ಉಳಾಯ ಬರ್ತೀನಿ ಫೇಸ್ ಆರ್ ವಿ ಮ್ಯಾನೇಜ್ ಓಕೆ ಅಂತ ಹೇಳ್ತದೆ. ಚಾನಲ್ಡ್ ಮೋನೆ ಅಂದ್ರೆ ಚಾನಲ್ಡ್ ಮೋನೆ ಉಂಡು ತೂದು ಬಲೆ ಅಂಚೆನೆ ವಿಡಿಯೋಲ ತೂದು ಫುಲ್ ವಿಡಿಯೋ ತೂದು ಸಪೋರ್ಟ್ ಮಲ್ಪಲೆ ಎಂಕ್ಲೆಗ್ ಮೋನೆಡು ಪುರದ ಅದುಂಡು. ಮೆಸೇಜ್ ಪೂರ ಖಾಲಿ ಆತನ ಮಾರ್ರೆ. ಸಂಪತ್ ಪೋಯೇರಾ ಅಂದತೆ ಉಲ್ಲೆ ಪನದುಲ್ಲೇರು ಚಾನಲ್ಡು ಮೋನೆ ಉಲ್ಲೆ ಪನದುಲ್ಲೆ. ಓಕೆ ಓಕೆ. ಆರ್ ವಿ ಲಾಗ್ಸ್ ತರ ಪೋಯರಾ? ಆರ್ ವಿ ಇವೆಂಟ್ ದಾಗ ಲೈಕ್ ಕೊರಂದಿ నాకు ಲೈಕ್ ಕೊರ್ಲೆ. ತೋಂದಿಲ್ಲ ಅಲ್ಲ ರಡ್ಡು ಮೂಜಿ ನಾಲ್ ಈ ಚೂರು ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಇಜ್ಜಿ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಮಹಾದೇವರೇ. ಚೆನ್ನಾಗಿದ್ದೇನೆ, ನಾನು ಚೆನ್ನಾಗಿದ್ದೇನೆ. ನೀವು ಹೇಗಿದ್ದೀರಾ ಮಹಾದೇವರೇ? ವೆಲ್ಕಮ್. ನಿಮಗೆ ಕಾಫಿ ಆಯ್ತಾ, ಟೀ ಆಯ್ತಾ, ಅಲ್ಲ ಊಟ ಆಯ್ತಾ, ಎಂತ ಮಾಡಿದ್ದೀರಾ, ಎಂತ ತಿಂಡಿ ತಿಂದಿದ್ದೀರಾ? ಆರು ತಿಳ್ತೊಂದುಲ್ಲೇರು ದಾಯಿಗೆ ತಿಳಿಪುನು. ನಾನು ಮೈಸೂರಿನಿಂದ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ, ಮೈಸೂರಿನಿಂದ. ಲೈಕ್ ಡನ್ ಅಂತೇಳಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಶ್ರೀಧರ್ ಅವ್ರು ಬಂದ್ರು. ಆಯ್ ದುರ್ಗಾ ಸಿಸ್ ಚಾಯ್ ಪರಿಹಾರ ಅಂತ ಕೇಳ್ತಾ ಇದ್ದಾರೆ. ಚಾಯ್ ಪರ್ತು ನಾನಾ ಅವಡು ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಅವರೇ. ಥ್ಯಾಂಕ್ ಯು ಥ್ಯಾಂಕ್ ಯು. ನಂದು ಊಟ ಆಯಿತು. ಎಲ್ಲಿ ಇದ್ದೀರಾ ಸಿಸ್? ನಾನು ಮನೆಯಲ್ಲೇ ಇದ್ದೇನೆ. ನಾನೊಂದು ಕಡೆಗೆ ಹೋಗಿ ಬಂದದ್ದು, ಹಾಗೆ ಬಂದ ತಕ್ಷಣ ಲೈವ್ ಮಾಡ್ತಾ ಇದ್ದೇನೆ. ಹಾಗೆ ಮೂರು ಬಣ್ಣಗ ಬೇಡಿ ನೀರಂತ ಪೊಯ್ ದಾಯಿ ನೀರು ರಟ್ಟವನೆ ದಾಯಿ ನೀರು ರಟ್ಟವ ನನಗೆ ಗೊತ್ತು. ಅಯ್ಯೋ ಗಡಿಯಾರ ನೀರೇ ದಾಯಿ ಕಂದೀನಿ ಬರ್ಸ ಬತ್ತುಂಡ. ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಶ್ರೀಧರ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಶ್ರೀಧರ್ ಅವರು ಸಪೋರ್ಟಿಂಗ್ ಅಲ್ಲಿದೆ. ಥ್ಯಾಂಕ್ ಯು. ನೀವು ತಿಂತೀರಾ? ಹೌದೌದು, ಫಿಶ್ ತಿಂತೇವೆ ನಾವು. ಯಾಕೆ ಫೇಸ್ ಲೈವ್ ಆಫ್ ಮಾಡಿದ್ರಿ? ಅಯ್ಯೋ ಎಂತ ಮಾಡುದು, ನನಗೆ ಇವರು ಒಳಗೆ ಮಕ್ಕಳು ಬಿಡುವುದಿಲ್ಲ ಕುತ್ಕೊಳ್ಳಿಕ್ಕೆ, ಅದಕ್ಕೆ ನಾನು ಹೊರಗೆ ಬಂದು ಫೇಸ್ ಲೈವ್ ಮಾಡ್ತೇನೆ. ಮತ್ತೆ ಈಗ ಮಳೆ ಬರುವಾಗಿದೆ, ಹಾಗೆ ಒಳಗೆ ಬಂದೆ. ಮುಲ್ಪ ಬರ್ಸ ಬರೋದುಂಡು ಅಂದು ಅಪ್ಪು ಸಿಸ್ ಮುಲ್ಪಲ ಬರ್ಸ ಬರ್ಪಿನ ಅಂದಾಜುಂಡು. ಶ್ರೀಧರ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಇವತ್ತು ರಜೆ ಅಲ್ಲ ಮಕ್ಕಳಿಗೆ.
ಹೌದಾ ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹೌದು ಶ್ರೀಧರ್ ಅವರೇ, ಹೌದು. ಹೌದು ಇವತ್ತು ರಜೆ. ಆದಿತ್ಯವಾರ ಕೂಡ ಶಾಲೆ ಇರಬೇಕು ಅವರಿಗೆ, ಆಗ ಸರಿ ಆಗ್ತದೆ. ಜಗಮರಿಸೋ ಅನುಸರಿಸೋ ಹೊಸತನದ ಸ್ನೇಹಿತೆ, ನೀ ಜೊತೆಗಿರಲು ಹೃದಯಗಳು ಹಾಡಿತೆ, ಸರಿ ಸಮಯ ಫೇಸ್ ಲೈವ್ ಎಂಚ ಆಫ್ ಮಲ್ಪುನು ಅವಳು ಆಪ್ಷನ್ ಉಂಡಿಯೇ ನಮಗ್ ಶೋ ಲೈವ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ, ಸೂಪರ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಸಾಂಗ್ ಹೇಳಿ ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹೇಳ್ತೇನೆ ಪುನೀತ್ ರಾಜ್ಕುಮಾರ್ ಅವರದು. ಪುನೀತ್ ರಾಜ್ಕುಮಾರ್ ಅವರದು ಯಾವುದು ನೆನಪಿಗೆ ಬರುವುದಿಲ್ಲ ಮಾರ್ರೆ. ಪುನೀತ್ ರಾಜ್ಕುಮಾರ್ ಸಾಂಗ್ ಮಸ್ತ್ ಉಂಡು, ಅಲ್ಲೈತೆ ನೆನಪಿಗೆ ಬರ್ಪೂಜೆ. ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ, ಈ ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಿಗೆ ನೀ ಹೀಗೆ ಬಂದಾಗಲೇ ನನ್ನ ತುಟಿಯಲ್ಲಿ ನಗುವಾಗುವ ಹಂಬಲ, ನಾನಿಂತಲ್ಲೇ ಹಾಡಾದೆ ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಎಂಕ್ ನೆಟ್ ಪ್ರಾಬ್ಲಮ್ ಅಂದ್ ನೆಟ್ ಪ್ರಾಬ್ಲಮ್ ಎಂಕ್ಲು ಉಂಡು ಮೂಲು. ಅಚ್ಚು ಅವ್ರು ಬಂದರು ಆಯ್ ಅಂತೇಳಿ ಸೂಪರ್ ಸಾಂಗ್ ದುರ್ಗಾ ಸಿಸ್. ಬೊಂಬೆ ಹೇಳುತ್ತೈತೆ, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳೇ ಇಂದು, ರಾಜನಂದನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯಾಗದು. ಅದು ಬಂದು ಅಚ್ಚು ಅವ್ರು ಬಂದರು. ಹಾಯ್ ಅಚ್ಚು, ವೆಲ್ಕಮ್ ವೆಲ್ಕಮ್. ಸೂಪರ್ ಸಾಂಗ್ ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಅವರು. ಆರ್ವಿ ಅವರು ಕಣ್ಣು ಮುಚ್ತಾ ಇದ್ದಾರೆ. ಯಾಕ್ರಿ ಕಣ್ಣು ಮುಚ್ಚಿತು ಆರ್ವಿ ಅವರೇ? ಹೇಮಂತ್ ಬಂದರು. ಹಾಯ್ ಹೇಮಂತ್, ವೆಲ್ಕಮ್ ವೆಲ್ಕಮ್. ಆರ್ವಿ ಅವರು ನಗ್ತಾ ಇದ್ದಾರೆ, ಯಾಕೆ ನಗುದು? ಶ್ರೀಧರ್ ಅವರು ಸಪೋರ್ಟಿಂಗ್ ಅಲ್ಲಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ, ನನ್ನ ಎದೆಯ ತುಂಬ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಚಾಲೆ ನೀನೇ. ಥ್ಯಾಂಕ್ ಯು ಶ್ರೀಧರ್ ಅವರೇ. ಹೇಮಂತ್ ಗೌಡ ಚಾಂಡಕೇನೊಂದು ಲೇರು. ಶ್ರೀಧರ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಚಾ ಆತಂದು ಪರ್ತುಜಿ ಹೇಮಂತ್ ನನ್ನ ಪರೋಳು
ಹಂಸಲೇಖನನ ಸಾಂಗ್ ಪನ್ಪುಜೇರು ಅಂದಂದು ಹಂಸಲೇಖನನ ಸಾಂಗ್ ಬಂದು ಬುಡ್ಪೆ ಅಂತೀರಿ ಅಂಡ ಮುರಣಿ ಬಂತೀರಾರು ಎನ್ನ ಸಾಂಗ್ ಎಂದಾರು ಬಂತೀರಿ ನನ್ನ ಬಿಲ್ಕುಲ್ ಏನು ಪನ್ಪುಜಿ ಬಂತೀರಿ ಇರಿಗೆ ಇತ್ತೆ ಗೊತ್ತಾಯಿನ ಆರ್ವಿ ನಾನು ಆರು ಏಪನಿ ಬಂತೀರಂಡ ಮುರಣಿ ಬಂತೀರಂಡ ಸೂಪರ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಆರ್ ಇಮ್ಯಾಜಿನ್ ಫ್ರೂಟ್ಸ್ ಅವ್ರು ಬಂದರು. ಅಕ್ಕ ಬಾಗುಣ್ಣಾವ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ನಮ್ಮದು ತಿಂಡಿ ಆಯಿತು. ಅಲ್ಲ, ಚಾ ಆಗಲಿಲ್ಲ, ಇನ್ನು ಕುಡಿಬೇಕು. ಮತ್ತು ಊಟ ಆಯಿತು. ಶ್ರೀಧರ್ ಅವರು ಸಪೋರ್ಟಿಂಗಲ್ಲಿದ್ದೆ. ನನಗೆ ಎಂತಂತ ಗೊತ್ತಿಲ್ಲ, ಅದು ನಾನು ಹೇಳಿದ್ದು. ಫ್ರೂಟ್ಸ್ ಇಂಗ್ಲೀಷಲ್ಲಿ ಟೈಪ್ ಮಾಡಿಯಾ? ಫ್ರೂಟ್ಸ್ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿ. ಶ್ರೀಧರ್ ಅವರು ಸರ್ ಅಂತ ಹೇಳ್ತಾ ಇದ್ದಾರೆ. ಸಿ ಯು ಮೇಡಮ್ ಬಾಯ್ ಅಂತ. ಓಕೆ ಮಾದೇವರೇ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಮಾದೇವರೇ, ಥ್ಯಾಂಕ್ ಯು. ಹಂಸವೇ ಹಾಡು ಬಾ ಸೃಷ್ಟಿಯ ಸಂಭ್ರಮ ನೋಡು ಬಾ. ಇದು ಸಪೋರ್ಟಿಂಗ್ ಅಲ್ಲಿದ್ದಾರೆ ಫ್ರೂಟ್ಸ್ ಅವರು. ಶ್ರೀಧರ್ ಅವರು ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಫ್ರೂಟ್ಸ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಫ್ರೂಟ್ಸ್. ನಮಗೆ ನಿಮ್ಮ ಭಾಷೆ ಅರ್ಥ ಆಗುದಿಲ್ಲವಾ? ನನಸೋಯಿದು ನನ್ನೆದೆಯಲ್ಲಿ ಬಂದ ಕನಸಿನ ದುರ್ಗಾ ಸಿಸ್ ನಿಮ್ಮ ಎಲ್ಲ ಶಾರ್ಟ್ ವಿಡಿಯೋ ನೋಡಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು ಶ್ರೀಧರ್ ಅವ್ರೆ, ನಾನು ಕೂಡ ಟೈಮ್ ಸಿಕ್ಕರೆ ಖಂಡಿತ ನಿಮ್ಮದು ವಿಡಿಯೋ ನೋಡ್ತೇನೆ. ಆದರೆ ಈಗ ಟೈಮೇ ಇಲ್ಲ. ಇವತ್ತು ಕೂಡ ಹೋಗ್ಲಿಕ್ಕಿತ್ತು. ಮತ್ತು ಆರ್ನ ದಾಯೆಗೆ ಮೆಸೇಜ್ ಮಲ್ಪುವರ ಬರ್ಪೇನಾ? ಆರ್ನ ದಾದೆಗೆ ಯಾರಿಗೆ ಸೆಕೆಂಡ್ ಮೆಸೇಜ್ ಮಲ್ಪರ ಬರ್ಪೇರಾ? ಏರು ಆರ್ವಿ ಏರು ಶ್ರೀಧರ್ ಬರ್ಪೇರು ಲೈವ್ಗೆ ಬಕ್ಕ ಯಾನಾರ ಲೈವ್ಗೆ ಹೋಗ್ಬೇ ಬಕ್ಕ ಫ್ರೂಟ್ಸ್ ಸರ್ ನಿಂಗೆ ಗೊತ್ತುಜಿ ಯಾರಿಗೆ ಭಾಷೆ ಹೆಂಗೆ ಬರ್ಪುಜಿ ಅವು ಭಾಷೆ ಫ್ರೂಟ್ಸ್ ಸರ್ನ. ಉಡುಪಿ ಸಿಸ್ ಬಂದರು. ಹಾಯ್ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಉಡುಪಿ ಸಿಸ್, ವೆಲ್ಕಮ್. ಉಡುಪಿ ಸಿಸ್ ಎಂಚೊಲ್ಲರಿತ್ತೆ. ಬೊಕ್ಕ ಅಂದರೆ ಏನು? ಬೊಕ್ಕ ಅಂದರೆ ಮತ್ತೆ ಅಂತ ಅರ್ಥ. ಮತ್ತೆ ಬೊಕ್ಕ ಅಂದರೆ ಮತ್ತೆ. ಹಾಯ್ ಛಾಯಾ ಅಂತ ಹೇಳ್ತಾ ಇದ್ದಾರೆ ದಿನೇಶ್ ಅವರು. ಹಾಯ್ ದಿನೇಶ್ ಅವರೇ, ಎಲ್ಲಿದ್ದಾರೆ ಛಾಯಾ? ವೆಲ್ಕಮ್ ನಿಮಗೆ. ಯಾನು ಹುಷಾರುಲ್ಲೇ ಪನೊಂದುಲ್ಲೇರು. ಓಕೆ ಪನೊಂದುಲ್ಲ ಏರು ಕೇನೊಂದುಲ್ಲೇರು ಓಯೇ ಗೊತ್ತುಜ್ಜಿ ಏರು ನಾಯಿ ಚಾಯ ಪನೊಂದುಲ್ಲೇರು. ಏರು ಚಾಯ ಅಂತ ಗೊತ್ತಾಗ್ಜಿ. ಕಾಫಿ ಆಂಡ ಅಂತ ಕೇಳ್ತಾ ಇದ್ದಾರೆ. ಚಾಯ ಆಂಡಕೇನು? ಓಹೋ ಚಾ ಆಂಡಕೇನ್ಯಾ? ಓಕೆ ಚಾ ಪರ್ತಿಜಿ ನನ್ನ ಪರೋಡು ಅಂಚಕ್ಕೆ ನಾನು ಹಾಯ್ ಚಾಯ ಪನ್ಲಕ ಏರು ಚಾಯ ಒಳ್ಳೆಯ ಯೋಚನೆ ಆಗ್ಬೋದು. ಈರ್ನಾಡಿ ಚಾ ಉಡುಪಿ ಸಿಸ್ ಕಾಫಿ ಆಂಡ ಎನ್ನ ಆಂಡಿ. ಓಕೆ ಬಾಯ್ ಆರ್ವಿ ಏನ ಪುದರ್ದಾದೆ ಆರ್ವಿ ಏನಾ? ಥ್ಯಾಂಕ್ ಯು ಅವ ಇತ್ತದ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆರ್ವಿ ಇವೆಂಟ್ ಮ್ಯಾನೇಜ್ಮೆಂಟ್. ಥ್ಯಾಂಕ್ ಯು ಸೋ ಮಚ್ ಆರ್ವಿ ವಿಡಿಯೋ ತು ಸಪೋರ್ಟ್ ಮಲ್ಪ್ಲೇವೆ ಸಪೋರ್ಟ್ ಅಂತ ಹೇಳ್ತಾರೆ. ದಿನೇಶ್ ಅವರು ಚಾಯ ಆಂಡ ಆಕೆ ನನ್ನ ಚಾಯ ಆಂಡು ಆಂಡ ಪರ್ತಿಜಿ ನನ್ನ ಪರೋಡು.
ಸಂತೋಷ್ ಪೂಜಾರಿ ಅಂತ ಹೇಳ್ತಾ ಇದ್ದಾರೆ. ಹೌದಾ, ನೀವು ಸಂತೋಷ್ ನಾನು ಆರ್ವಿ ಆರ್ವಿ ಅಂತ ಕರಿತಾ ಇದ್ದೇನೆ. ಆಗ ಹೇಳಲಿಕ್ಕೆ ಆಗ್ಲಿಲ್ವಾ ನಿಮಗೆ ಸಂತೋಷ್ ಅಂತ? ನಾನು ಹುಡುಗಿ ಅಲ್ಲ ಅಂತ. ಓಕೆ ಓಕೆ ಸಂತೋಷ್ ಪೂಜಾರಿ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ನಾನು ಆಗದಿಂದ ಹುಡುಗಿ ಅಂತ ಆರ್ವಿ ಆರ್ವಿ ಅಂತ ಕರೀತಾ ಇರೋದು. ಸಾರಿ, ಗೊತ್ತಾಗ್ಲಿಲ್ಲಲ್ಲ, ಹೆಸರು ಗೊತ್ತಾಗ್ಲಿಲ್ಲ ಹಾಗೆ. ಶ್ರೀಧರ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಅವರೇ, ಥ್ಯಾಂಕ್ ಯು ಥ್ಯಾಂಕ್ ಯು. ಶ್ರೀಧರ್ ಅವರೇ, ಬೆಳಿಗ್ಗೆ ಲೈವ್ ಮಾಡಿದ್ದೀರಾ? ರಾಜ್ಕುಮಾರ್ ಅವರು ಬಂದ್ರು. ನಮಸ್ತೆ ದೇವರೇ ಅಂತ ಹೇಳ್ತಾ ಇದ್ದಾರೆ. ಹಾಯ್ ರಾಜ್ಕುಮಾರ್ ಅವರು, ವೆಲ್ಕಮ್ ವೆಲ್ಕಮ್. ಮಾಡಿದ್ದೆ ದುರ್ಗಾಸಿ ಸಣ್ಣಳ. ಹೌದಾ, ಮಾಡಿದ್ರಾ? ಓಕೆ ಓಕೆ. ರಾಜ್ ಹೇಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿದ್ದೀನಿ ನಾನು, ನೀವು ಹೇಗಿದ್ದೀರಾ ರಾಜ್ ಬ್ರೋ? ಊಟ ಆಯ್ತಾ ನಿಮ್ಮದು? ಶ್ರೀಧರ್ ಅವರೇ, ಊಟ ಆಗಿದೆಯಾ ನಿಮ್ಮದು? ಎಂತ ಸ್ಪೆಷಲ್ ಲಂಚಿಗೆ? ನೈಟ್ 8 ಗಂಟೆಗೆ ಬನ್ನಿ. ಓಕೆ ಓಕೆ ಬರ್ತೇನೆ. ಸಂಡೇ ಉಂಟಲ್ಲ ಇವತ್ತು. ಇವತ್ತು ಯಾರ ಲೈವ್ಗೆ ಹೋಗಲಿಲ್ಲ ನಾನು, ಹಾಗೆ ಎಲ್ಲ ಸಪೋರ್ಟಿಗೆ ಬರೋದು ಡೌಟ್. ಓಕೆ ಓಕೆ ಬರ್ತೇನೆ ಬರ್ತೇನೆ. ವೆಜ್ ಊಟ? ಓಕೆ ಓಕೆ ವೆಜ್ ಊಟ. ಈ ಪಯಣಕ್ಕೂ ಸಾವಿರ ತಿರುಗಿದೆ. ಆಗಿದೆ, ನಿಮ್ದು ಆಯ್ತಂತ ಕೇಳ್ತಾ ಇದ್ದಾರೆ. ಓ ಮಳೆ ಮಳೆ, ಆಗಿದೆ ಆಗಿದೆ ನಂದು. ನಿಮ್ದು ಊಟ ಆಯ್ತಾ ರಾಜ್ ಅವರೇ? ಎಂತ ಸ್ಪೆಷಲ್ ಇವತ್ತು? ನೀವು ನಾನ್ ವೆಜ್ ತಿಂತೀರಾ? ಶ್ರೀಧರ್ ಅವರು ನಾನ್ ವೆಜ್ ತಿಂತೀರಾ? ನನಗೆ ನಾನ್ ವೆಜ್ ಚಿಕನ್ ಇವತ್ತು ನಮಗೆ ಸ್ವಲ್ಪ ಇದಿತ್ತು, ಔತಣಕೂಟ ಇತ್ತು, ಹಾಗೆ ಅಲ್ಲಿಗೆ ಹೋಗಿದ್ವಿ. ಆಗ ಊಟ ಆಯಿತು. ಚಿಕನ್ ಐಟಮ್ ಎಲ್ಲ, ಬಿರಿಯಾನಿ, ಕಬಾಬ್, ಸುಕ್ಕ, ಮತ್ತು ಎಗ್ ಮಸಾಲ. ಇಲ್ಲ, ನಾವು ನಾನ್ ವೆಜ್ ತಿನ್ನಲ್ಲ, ಪ್ಯೂರ್ ನಾನ್ ವೆಜ್ ನಾನು. ಹೌದಾ ಶ್ರೀಧರ್ ಅವರೇ, ನಾವು ಕೂಡ ನಾನ್ ವೆಜಿಟೇರಿಯನ್. ಇವ್ರು ರಾಜ್ ಪ್ರೋ ತಿನ್ನೋದಿಲ್ಲ ಅಲ್ವಾ? ಶ್ರೀಧರ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಈಗೊಂದು ಜೋರು ಮಳೆ ಬರ್ತದೆ, ಮಳೆ ಬಂದರೆ ನಾನು ಮಾತಾಡಿದೇ ಕೇಳೋದಿಲ್ಲ ಅಲ್ವಾ, ಹಾಗೆ ಆಗ್ತದೆ. ಜೋರು ಮಳೆ ಬರುವ ಲಕ್ಷಣ ಇದೆ. ಸಪೋರ್ಟಿಂಗ್ ಅಲ್ಲಿದ್ದಾರೆ ಶ್ರೀಧರ್ ಅವರು. ಥ್ಯಾಂಕ್ ಯು ಥ್ಯಾಂಕ್ ಯು. ಶ್ರೀಧರ್ ಅವರೇ, ಮತ್ತೊಂದು ಫೇಕ್ ಐ ಡಿ ಬಂದಿತ್ತಲ್ಲ ನಿನ್ನೆ, ಮತ್ತೇನಾಯಿತು? ಹೋದ್ರ ಅವರು? ನೀವು ಇದು ಮಾಡಿದ್ರೆ ಟೈಮ್ ಔಟ್ ಕೊಟ್ರಲ್ಲ. ಉಪ್ಪಡು ಪಚ್ಚೀರ್ ಮತ್ತು ಲೆಮನ್ ಸಾರು, ಹೌದಾ? ಸೊ ಕುದಕಜಿಪಿ ರಾಜ್ಕುಮಾರ್, ಉಪ್ಪಡು ಪಚ್ಚೀರ್ ಬಂತಲ್ಲ, ಮಳೆ ಬಂತಲ್ಲ. ಇವತ್ತು ಕೂಡ ಬಂದಿದ್ರು ಸೆಕೆಂಡ್ ಐ ಡಿಯಿಂದ ಟೈಮ್ ಔಟ್ ಕೊಟ್ಟಿದ್ರು ಬಸ್. ಹೌದಾ, ಇವತ್ತು ಕೂಡ ಬಂದಿದ್ರಾ? ಹಾಂ, ನಾನು ನಿನ್ನೆ ನೋಡಿದೆ, ಅವರ ಚಾನಲ್ ಚೆಕ್ ಮಾಡಿದೆ. ಆಗ ಇಲ್ಲಿದೆಲ್ಲ ವೀಡಿಯೋ ಇಲ್ಲ, ಅವರದು ವೆಸ್ಟರ್ನ್ ವೀಡಿಯೋ ಎಲ್ಲ.
ಎಲ್ಲ ಇಂಗ್ಲಿಷ್ನವರು ಇದ್ರು ಎಲ್ಲ. ವಿಡಿಯೋ ಎಲ್ಲ ತುಂಬ ಉಂಟು ಅದರಲ್ಲಿ. ನವದದುರ್ಗ ಸಿಸ್ ಓಕೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಬಾಯ್ 15 ಮಿನಿಟ್ಸ್ ಸಪೋರ್ಟ್ ಮಾಡಿ. ಓಕೆ ಓಕೆ ಇಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಲೈವ್ ಸಪೋರ್ಟ್ ಮಾಡಿದ್ದಕ್ಕೆ. ಓಕೆ ಓಕೆ ಬರ್ತೇನೆ ನೈಟ್ 1 ಗಂಟೆಗೆ ಬರ್ತೇನೆ ಖಂಡಿತ ಖಂಡಿತ. ರಾಜ್ಕುಮಾರ್ ಅವರು ಶ್ರೀಧರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ರಾಜ್ಕುಮಾರ್ ಅವರಿಗೆ ಜೋರು ಮಳೆ ಬರ್ತಾ ಇದೆ, ನಾನು ಮಾತಾಡಿದ್ದೆ ಕೇಳುವುದಿಲ್ಲ. ಜೋರು ಮಳೆ ಗಾಳಿ ಮಳೆ. ಅನು ಅಕ್ಕ ಪೋಯಿಲ್ಲ ಅಂದಿ ಅನ್ನೊಂದು ಭಾರಿ ಜೋರು ಬರ್ಸ, ಜೋರು ಗಾಳಿ ದೊಡ್ಡಾಯ್ತು, ಗಾಳಿ ಬರ್ಸ. ಅನು ಅಕ್ಕ ಪೋಯಿರೆ ಮಂತು ಕೇಳ್ತದೆ ಮಾತಾಡುವುದು. ಹಾಂ ಕೇಳ್ತದೆ ಅಲ್ಲ. ಓಕೆ ಓಕೆ ಥ್ಯಾಂಕ್ ಯು ರಾಜ್ಕುಮಾರ್ ಥ್ಯಾಂಕ್ ಯು. ಹೌದೌದು ಮಳೆ ಶಬ್ದಕ್ಕೆ ಜೋರಿದೆ ಮಳೆ, ಜೋರಂದರೆ ಜೋರು ಭಯಂಕರ. ಒಂದು 10 ನಿಮಿಷ ಬಂದೋಗ್ತದೆ ಅಷ್ಟೇ, ಮತ್ತೆ ಕಡಿಮೆ. ಜೋರು ಗಾಳಿ ದಯಪಡು.
ಕುಕ್ಕಿಂಗ್ ಹೌಸ್ ಅವ್ರು ಬಂದರು. ಹಾಯ್ ಕುಕ್ಕಿಂಗ್ ಹೌಸ್ ಅವರೇ, ವೆಲ್ಕಮ್ ವೆಲ್ಕಮ್. ಸೂಪರ್ ಅಂತ ಹೇಳ್ತಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕುಕ್ಕಿಂಗ್ ಹೌಸ್ ಅವರೇ, ಥ್ಯಾಂಕ್ ಯು. ಕುಕ್ಕಿಂಗ್ ಹೌಸ್ ಅವರೇ, ಕಾಫಿ ಆಯಿತಾ ನಿಮ್ಮದು? ನೋಡಿ ಇಲ್ಲಿ ರಾಜ್ ಬ್ರೋ ಇದ್ದಾರೆ, ಅವರಿಗೆ ಕನೆಕ್ಟ್ ಆಗಿ ಆಯಿತಾ ಕುಕ್ಕಿಂಗ್ ಹೌಸ್ ಅವರೇ. ಅವ್ರು ರಿಟರ್ನ್ ಮಾಡ್ತಾರೆ ಮತ್ತೆ. ಮಳೆ ಉಂಟಾ ನಿಮ್ಮ ಕಡೆ? ಕಾಫಿ ಕುಡಿಯಲ್ಲ ಸಿಸ್, ಹೌದಾ? ಓಕೆ ಓಕೆ. ಹೆಚ್ಚಿನ ಜನರು ಕಾಫಿ ಕುಡಿಯಲ್ಲ ಅಂತ ಹೇಳ್ತಾರೆ, ಹೆಚ್ಚಿನ ಜನರು. ನಿಮ್ದಾಯ್ತಾ? ನಂದಾಯ್ತು. ನಮಗೆ ಜೋರು ಮಳೆ ಬರ್ತಾ ಇದೆ, ಅದರದ ಶಬ್ದವೇ ಕೇಳ್ತಾ ಇದೆ. ಹಾಗೆ ಮಳೆ ಇಲ್ಲ ಸಿಸ್ ಅಂತ ಹೇಳ್ತಾರೆ. ಯಾವ ಊರು ನಿಮ್ಮದು ಕುಕ್ಕಿಂಗ್ ಹೌಸ್ ಅವರೇ? ಯಾವ ಊರು? ಮಳೆ ಇಲ್ಲ, ಹೌದು ಅಂತ ಹೇಳ್ತಾ ಇದ್ದಾರೆ. ತುಮಕೂರಾ? ಓಕೆ ಓಕೆ, ತುಮಕೂರು. ಡಾರ್ಕ್ ಸಿಟಿ ಅವ್ರು ಬಂದರು. ಹಾಯ್ ಅಕ್ಕ ಅವರೇ ಅಂತ ಹೇಳ್ತಾರೆ. ಹಾಯ್ ಡಾರ್ಕ್ ಸಿಟಿ, ವೆಲ್ಕಮ್. ಡಾರ್ಕ್ ಸಿಟಿ, ನೀವು ಎಲ್ಲಿಯವರು? ಊರೆಲ್ಲಿ ನಿಮ್ಮದು? ಚಾನಲ್ ಇದೆಯಾ? ಏನು ಸುರತ್ಕಲ್ಲಿ? ನಾನು ಸುರತ್ಕಲ್ಲಿ. ಡಾರ್ಕ್ ಸಿಟಿ ಕೋಡೆ ಈರಾ ಕಮೆಂಟ್ ಮಾಡ್ತೀನಿ, ಕೋಡೆ ಈರತ್ತೆ ಕಮೆಂಟ್ ಮಾಡ್ತೀನಿ. ನಾವು ವಿಡಿಯೋ ಶೋ ಕೊಂಡು ಬಕ್ಕ ಪದ್ಯ ಸೂಟ ಇದ್ದೀನಿ ಈರಾ ದಾದೆ ಗಮ್ಮತ್ತಿತ್ತ ನೀನು ಇಲ್ಲಾಡು ಇನಿಯ ಇಲ್ಲಾಡಿ ನೀ ತಮ್ಮನೆತ್ತನಿಯೇ ಬಂಜಿನಲ್ಲಿ ತಮ್ಮನೆತ್ತಂಡು ಒಂಜಿ ತಮ್ಮನ ಬಡ್ಡೆ ನಂಚ ಪೋದಿತ್ತೆಂಗಲು ಅಂದಿ ಅಕ್ಕ ಪನಂದ್ರೆ ಈರತ್ತೆ ಬಕ್ಕ ಓ ಪದ್ಯ ಸೂಟ ಅಪ್ಪಣೆ ಕ್ಯಾನಿಡಿಗೆ ಒಂದು ಮಲ್ತದೆ ರಿಪ್ಲೈ ಕೋರಿಯತ್ತೆ ಈರುದಾಲ ಪಂಜಾರು ಓ ಪದ್ಯ ಸೂಟ ಅಪ್ಪಣೆಕ್ ఈయన ఛానల్ ఉందా డార్క్ సిటీ ಕುಕ್ಕಿಂಗ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಕುಕ್ಕಿಂಗ್ ಅವರು ಥ್ಯಾಂಕ್ ಯು ಸೋ ಮಚ್ ಏನ ಸುರತ್ ಕಲತೆ డార్క్ సిటీ ఉల్లారా పోయారా కమెంట్ మనలో ఎత్తండా ಐದು ಗಂಟೆಗೆ ನಾನು ಲೈವ್ ಇದೆ ಬನ್ನಿ ಅಂತ ಹೇಳ್ತೇನೆ ಹರಿಶ್ಚಂದ್ರ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಚಾನಲ್ ಇಜ್ಜಿ ನಾನು ಸ್ಟಾರ್ಟ್ ಮಾಡ್ಕೊಡು ಅಂದೆ ಓಕೆ ಓಕೆ ಕುದರ್ದಾದೆ ನಾ ಡಾರ್ಕ್ ಸಿಟಿ ಕುದರ್ದಾದೆ ಹರಿಶ್ಚಂದ್ರ ಅವಳಿ ಚಾನಲ್ ಇದೆಯಾ ಹರಿಶ್ಚಂದ್ರ ಬಂದಿದ್ರಲ್ಲ ಕುಕ್ಕಿಂಗ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ ಓಕೆ ಓಕೆ ಕುಕ್ಕಿಂಗ್ ಅವರೇ ನನ್ನ ವೀಡಿಯೋಗೆ ಒಂದು ಕಮೆಂಟ್ ಹಾಕಿ ಆಯಿತಾ 5 ಗಂಟೆಗೆ ಮತ್ತೆ ನಿಮ್ಮ ಕಮೆಂಟ್ ನೋಡಿ ಮತ್ತೆ ನಾನು ಬರ್ತೇನೆ ಚಾನಲ್ಗೆ ಇಲ್ಲದಿದ್ದರೆ ಚಾನಲ್ ಸಿಕ್ಕುವುದಿಲ್ಲ ಲೈವಿಗೆ ಬಂದವರು ಹೈಡಲ್ಲಿ ಇರಬೇಡಿ ಕಮೆಂಟ್ ಮಾಡಿ
ಕುಕ್ಕಿಂಗ್ ಹೌಸ್ ಅವರು ಸಪೋರ್ಟಿಂಗ್ ಇದ್ದಾರೆ. ಥ್ಯಾಂಕ್ ಯು ಕುಕ್ಕಿಂಗ್ ಹೌಸ್, ಥ್ಯಾಂಕ್ ಯು ಸೋ ಮಚ್. ತನುವು ಮನವು ಎಂದು ನಿಂದಾಗಿದೆ, ಆಸೆಯು ಎದೆಯ ತುಂಬ ತುಂಬಿ, ಏನೋ ಉಲ್ಲಾಸ ಏನೋ ಸಂತೋಷ ಇದೇನೋ. ಡಾರ್ಕ್ ಸಿಟಿ ಅವರೇ ಕೊಟ್ಟಿದ್ದೀನಿ ರಿಟರ್ನ್ ಮಾಡಿ ಅಂತ ಹೇಳ್ತಾರೆ. ಅವ್ರು ಚಾನಲ್ ಇಲ್ಲ ಅಂತ ಹೇಳಿದರು. ಕುಕ್ಕಿಂಗ್ ಹೌಸ್ ಅವರೇ ಡಾರ್ಕ್ ಸಿಟಿ ಚಾನಲ್ ಇದೆಯಾ? ಹಾಯ್ ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್, ಹಾಯ್ ಶಾಂತ ಸಿಸ್, ವೆಲ್ಕಮ್ ವೆಲ್ಕಮ್. ದಾದಾ ಮಂತೊಂದು ಶಾಂತ ಸಿಸ್ ಚಾ ಪರಿಹಾರ ಚಾ ದಾಲಿ ತಿಂಡಿ ದಾಲಿಜ್ಜಿ ಚಾ ಪರಿಯ ನಾನು ಬೈಯರ್ ತಿಂಪುಜಿ. ಹರಿಶ್ಚಂದ್ರ ಅವರು ಡ್ಯಾನ್ಸ್ ಮಾಡ್ತಾ ಇದ್ದೆ. ಸೂರಜ್ ಪನೋದಿಲ್ಲ. ಹೌದು ಸೂರಜ ನೀವು? ಓಕೆ ಸೂರಜ್, ನನ್ನದು ಗುರ್ತುಂಟ ನಿಮಗೆ? ಚಾ ಪರ್ದು ಕುಲ್ಲೊಂದೆ ದುರ್ಗಾ ಸಿಸ್ ಅಂದೆ ಬರ್ಸೋಂಡೆ ಶಾಂತ ಸಿಸ್ ಮೂಲವಾ ಬರ್ಸೈ ಜೋರು ಗಾಳಿ ಬರೋನುಂಡು. ನೀತು ಡಾಟ್ ಗಟ್ಟಿ 18 ಅಂತ 15 ಅಂತ ಹಾಯ್ ಅಂತ ಹೇಳ್ತಿದ್ದಾರೆ. ನೀತು ಅವರೇ ಚಾನಲ್ ಇದೆಯಾ? ಹಾಯ್ ಉಡುಪಿ ಸಿಸ್ ಅಂತ ಹೇಳ್ತಾರೆ. ಉಡುಪಿ ಸಿಸ್ ಪೋಯಿರಿಯೇ. ಕುಕ್ಕಿಂಗ್ ಹೌಸ್ ನೈಸ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಕುಕ್ಕಿಂಗ್. ಜೋರು ಬರ್ಸ ಗಾಳಿ ಮೂಲ ಅಂದಿಯೇ ಭಾರಿ ಜೋರು ಗಾಳಿ ಪಂಡ, ಭಯಂಕರ ಗಾಳಿ ಬರ್ಸಾನಲ್ಲ ಬರ್ಪು ನಮ್ಗೆ ಗಾಳಿ ಉಂಡು ಇಚ್ಚಿ ಅಂತ ಹೇಳ್ತಾ ಇದ್ದಾರೆ. ನೀತು ಅವರೇ ಯಾವ ಊರು ನಿಮ್ಮದು? ಮಂಗಳೂರಾ? ತುಳು ಮಾತಾಡ್ತಾ ಇದ್ದೀರಾ? ಶಾಂತ ಪಕ್ಕ ವಿಶೇಷಪುರ. ಅರಳ ಹುಣ್ಣಿಮೆ ನೀ ಅರಳು ಮರಳು ಮಾಡು ಹುಣ್ಣಿಮೆ, ನಾಚಿಕೆ ನಿನ್ನ ಬಣ್ಣವೇ ಕುತೂಹಲ, ನಿನ್ನ ಮೊಡವೆಯೇ ನಿನ್ನ ಮನೆ ನಿನಗೆ ಸ್ಫೂರ್ತಿಯೇ. ಪನೋಡು ದುರ್ಗಾ ಸಿಸ್ ಅವು ಓ ಮೂವಿದ ಸಾಂಗಿಯೇ ಅವುಂದಿ ಅರಳು ಚಂದ್ರಮುಖಿ ಪ್ರಾಣ ಸಕ್ಕಿದ ಅರಳ ಹುಣ್ಣಿಮೆ ಗೊತ್ತುಂಡೆ? ತೂತಾರೆ ಪಿಕ್ಚರ್ ತೂತಾರ ಭಾರಿ ಶೋಕದ ಪಿಕ್ಚರ್ ಚಂದ್ರಮುಖಿ ಪ್ರಾಣ ಸಖಿ. ಪ್ರೇಮ ಬಕ್ಕ ಕುಳಿಯರುಳ್ಳೇರು ಭಾವನಾ ರಮೇಶ್ ಮಸ್ತ್ ಲಾಯ್ಕೊಂಡು ಪಿಕ್ಚರು. ಥ್ಯಾಂಕ್ ಯು ಶಾಂತ ಸಿಸ್, ಥ್ಯಾಂಕ್ ಯು ಸೋ ಮಚ್. ಬರ್ಸಾಡೋಣತೆ ಕೇನುಜಿ ಮಾತ್ರ. ಪ್ರೀತಿಯೇ ನಿನ್ನ ವಿರಾಸವನ್ನ ತಂದಿಟ್ಟ ಮನಸ್ಸಿಗೆ ನನ್ನ ಕನಸಿಗೆ 100 ಶರಣು. ಡಾರ್ಕ್ ಅವರೇ ರಿಟರ್ನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಡಾರ್ಕ್ ಅವರೇ, ಸೂರಜ್ ಅವರೇ ನಿಮಗೆ ಕುಕ್ಕಿಂಗ್ ಹೌಸ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಅವರಿಗೆ ರಿಟರ್ನ್ ಮಾಡಿ ಆಯಿತಾ? ನಾದೀಂದೀಂತನ ಮೊದಲ ಪ್ರೇಮದ ಮಧುರ ತಲ್ಲಣ ಧನ್ಯಾಲಿಂಗನ ತಾಕಿಟ ತಲಿಕಿಟ ಎನ್ನುತ್ತಿದೆ ಹೃದಯ ಮೃದಂಗ. ಆ ಚಂದ ಮಾಮ ಕತೆಗೆ ನಾಯಕಿನ ನದೀಂ ಧೀಂತನ ಡಾರ್ಕ್ ಅವರೇ ರಿಟರ್ನ್ ಮಾಡಿ. ಡಾರ್ಕ್ ಇದ್ದೀರಾ? ರಿಟರ್ನ್ ಮಾಡಿ. ಡಾರ್ಕ್ ಅವರೇ ರಿಟರ್ನ್ ಮಾಡಿ ಅಂದರೆ ನೈಸ್ ಅಂತ ಹೇಳ್ತಾ ಇದ್ದಾರೆ ಕುಕ್ಕಿಂಗ್ ಅವರು. ಥ್ಯಾಂಕ್ ಯು ಶಾಂತ ಸಿಸ್, ಸೂಪರ್ ಪರಮಿಲ್ಲ. ಥ್ಯಾಂಕ್ ಯು ಶಾಂತ ಸಿಸ್, ಥ್ಯಾಂಕ್ ಯು. ದಾನೆ ಪುಣ್ಯ ನಿನ್ನ ಮನಸ್ಸಿಂಕ
ತೆರಿಯಂದೆ ಪೋವಾ, ನಿನ್ನ ಮನಸ್ಸೆಂಕ ತೆರಿಯಂದೆ ಪೋವಾ. ಡಾರ್ಕ್ ಇಲ್ಲ ಅಂತ ಕಾಣಬೇಕು ಕುಕ್ಕಿಂಗ್ ಅವರ್ ಸರಿ. ನೀವು ಕಮೆಂಟ್ ಮಾಡಿ, ವಿಡಿಯೋಗೆ ಕಮೆಂಟ್ ಮಾಡಿ, ರಿಟರ್ನ್ ಮಾಡ್ಬೋದು. ಅವರು ಕುಕ್ಕಿಂಗ್ ಅವ್ರು ನೈಸ್ ಅಂತ ಹೇಳ್ತಾ ಇದ್ದಾರೆ. ಈರ್ನ ಊರು ಎನ್ನ ಊರು ಸುರತ್ಕಲ್ ಏನಿತ್ತು, ಎನ್ನ ಊರು ಸುರತ್ಕಲ್ ಈರ್ನ ಊರು ಓಡು. ಇರುವಳು ಇರತ್ತೇನೆ ಇದ್ದಿಲ್ಲ ದಾಲ ಬಿದ್ದಿಜಿ ಬೈದಿಜ ಕುಕ್ಕಿಂಗ್ ಅವ್ರು ಸರಿ ಬರಲಿಲ್ಲ ಅಂತೆ ಅತ್ತ ಅವರನಾ. ಓಕೆ ಚಾನಲ್ ಇಜ್ಜತೆ ನೀತು ಎನ್ನ ಇಂಕೊಂಚ ಸಬ್ಸ್ಕ್ರೈಬ್ ಆಲೆ ಬಕ್ಕ ವೀಡಿಯೋಗು ಕಮೆಂಟ್ ಪಡ್ಲೇವೆ ನೀತು ಬಕ್ಕ ವೀಡಿಯೋ ತು ಸಪೋರ್ಟ್ ಮಲ್ಪ್ಲೆ. ಶಾಂತಸಿ ಸುಲ್ಲರಾ ಹಾಂ ಆವು ಪನ್ನೊಂದಿಲ್ಲ. ಥ್ಯಾಂಕ್ ಯು. ಮಳೆ ನಿಂತು ಹೋದ ಮೇಲೆ ಅವು ಸಾಂಗ್ ಪನ್ಪೆ ಶಾಂತಸಿ ಸರ್. ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ, ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ, ಹೇಳುವುದು ಏನು ಉಳಿದು ಹೋಗಿದೆ, ಹೇಳಲಿ ಹೇಗೆ ತಿಳಿಯದಾಗಿದೆ, ನಿನ್ನ ನೋವಿನಲ್ಲಿ ಇಂದು ಬೆರೆವ ಕಾತರ, ಕೇಳು ಜೀವವೇ ಏತಕೀ ತಲ್ಲಣ, ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ, ಹೇಳಲಿ ಹೇಗೆ ತಿಳಿಯದಾಗಿದೆ, ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ, ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ. ಥ್ಯಾಂಕ್ ಯು ಶಾಂತಸಿಸ್, ಥ್ಯಾಂಕ್ ಯು ಸೋ ಮಚ್. ಹೂವಣ್ಣ ಪದ್ಯ ಎತ್ತಿನ ಪಾಡಲೆ ಶಾಂತಸಿಸ್ ಅಪ್ಪಗೆ ಇಂಕ ಪನೊಲಿ ಇಜ್ಜಿನ ಹೊರ ನೆನೆಪೆ ಅಪ್ಪ ಜೋ ಪದ್ಯನ. ಆ ಕರ್ಣನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ, ಆ ಕರ್ಣನಂತೆ. ಮುಸ್ಸಂಜೇಲಿ ನಮ್ಮೂರಲ್ಲಿ ತಂಗಾಳಿ ಸೇವೆಗೆಂದು ಬರಲಾರೇನೆ ಒಬ್ಬಳೆ ನಾನು ಎಂದು, ಓಹೋ ಹಿಮಾಲಯ ಶಿವನಿಗೂ ಗಿರಿಜಗು ದೇವಾಲಯ, ನವವಧುವರರಿಗೆ ಪ್ರೇಮಾಲಯ, ಓಹೋ ಹಿಮಾಲಯ ಶಿವನಿಗೂ ಗಿರಿಜಗು ದೇವಾಲಯ, ನವವಧುವರರಿಗೆ ಪ್ರೇಮಾಲಯ. ಥ್ಯಾಂಕ್ ಯು ಶಾಂತ ಸಿಸ್, ಥ್ಯಾಂಕ್ ಯು ಸಾನ್ವಿ. ಹಾಯ್ ಸಾನ್ವಿ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಥ್ಯಾಂಕ್ ಯು ಸಾನ್ವಿ, ಥ್ಯಾಂಕ್ ಯು. ಹೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗವಾಡಿದೆ ಆಲಿಸೆಯ,
ಥ್ಯಾಂಕ್ ಯು ಸಾನ್ವಿ, ಥ್ಯಾಂಕ್ ಯು. ಕಣ್ಣು ಕಣ್ಣು ಕಲೆತಾಗ ಮನವು ಉಯ್ಯಾಲೆಯಾಗಿದೆ ಕೇಳು. ಅವು ಓವಿಯೇ ಹಿಮಾಲಯ ಸಾಂಗ್ ಅವು ಗೊತ್ತಿನ ಪಿಕ್ಚರ್ದ ಭಾರಿ ಶೋಕುಂಡವು ಪಿಕ್ಚರ್ಲ ಆಯ್ತು ಪುದರ್ದಾದ ಗೊತ್ತುಂಡೆ ಏ ಮುರಣಿ ಮುಟ್ಟ ಬರೋದಿತ್ತನ್ ಮಾರೆ ಅವು ಪಿಕ್ಚರ್ದ ಪುದರ್ ಭಾರಿ ಶೋಕುಂಡವು ಪಿಕ್ಚರ್ಲ ಶೋಕುಂಡು ಫುಲ್ ತೂತೆ ಮಸ್ತ್ ಪಡ ತುಂಬದ ಪಿಕ್ಚರ್ ಅವು ಇತ್ತದ ಪಿಕ್ಚರ್ ಹತ್ತು ಸಾನ್ವಿ ಅವು ಓ ಹಿಮಾಲಯ ಉಂಡತ್ತೆ ಅವು ಓ ಪಿಕ್ಚರ್ದೇ ಸಾಂಗ್. ಚಳಿ ಚಳಿ ತಾಳೆನು ಈ ಚಳಿಯ ಗೆಳೆಯನಿ ಬಾರೆಯ ನೀ ಸನಿಯ. ಥ್ಯಾಂಕ್ ಯು ಸಾನ್ವಿ, ಥ್ಯಾಂಕ್ ಯು. ಜೊತೆಯಲ್ಲಿ ನೀ ಬಾರೋ ಜೊತೆಗಾರ ಓ ಪಿಕ್ಚರಿಯೇ ಬರ್ಪುಜಿ ಜೊತೆಯಲ್ಲಿ ಜೊತೆಯಲ್ಲಿ ಬರ್ಪುಣು ಜೊತೆಯಲ್ಲಿ ಗೊತ್ತುಜ್ಜಿ. ಓ ಗುಣವಂತ ಅವ್ವ ಓ ಗುಣವಂತ ನೀನೆಂದು ನನ್ನ ಸ್ವಂತ ನೀ ನನಗಂತ ಬರೆದಾಯ್ತು ಭಗವಂತ ಅವು ಗೊತ್ತು ನನ್ನ ಜೊತೆಯಲ್ಲಿ ಬರ್ಪುಜ್ಜಿ. ಕುಹು ಕುಹು ಕೋಗಿಲೆ ಕೂಗಿದೆಯ ಕಂತಿಯ ನಿನ್ನ ಕೇಳಿದೆ ಏನಂತೀಯ ಪ್ರೀತಿ ಬಂತು ಅದಕ್ಕೀಗ ಅದರಿಂದ ಹೊಸರಾಗ. ಎಸ್ ಸರ್ ಲಾಕ್ ಸರ್ ಬರ್ತಿರು. ಥ್ಯಾಂಕ್ ಯು ಎಸ್ ಸರ್ ಲಾಕ್ ಸಪೋರ್ಟಿಂಗ್ ನುಲೆ ಥ್ಯಾಂಕ್ ಯು. ಐ ಲೈಕ್ ಡನ್ ಬಾಯ್ ಬಾಯ್ ಸಿಸ್. ಓ ಶೈಲೇಶ್ ಪೂಜಾರಿ ಅವರೇ ಲೈಕ್ ಡನ್ ಹೇಳ್ತೀರಾ ಬಾಯ್ ಬಾಯ್ ಅಂತ ಹೇಳ್ತೀರಾ. ಓಕೆ ಓಕೆ ಬ್ಯುಸಿ ಇದ್ದೀರಾ. ಓಕೆ ಥ್ಯಾಂಕ್ ಯು ಸೋ ಮಚ್. ಲೈಕ್ ಆದರೂ ಕೊಟ್ಟು ಹೋಗ್ತೀರಲ್ಲ ಥ್ಯಾಂಕ್ ಯು ಸೋ ಮಚ್. ಓಕೆ ಬಾಯ್ ಶೈಲೇಶ್ ಪೂಜಾರಿ ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಸರ್ ಪೂಜಾರಿ ಎಸ್ ಸರ್ ಲಾಕ್ಸ್ತಾರೆ ಈರು ಒಂದು ಚಾಪರಿಯರೇ ಲೈವ್ ಮಲ್ತೊಂದುಲ್ಲಾರ ಟೈಮಿಂಗ್ಸ್ ಮಲ್ಲೆ ಬಾನಲ್ಲಿ ಬಾನಲ್ಲಿ ಮಧುಚಂದ್ರಕ್ಕೆ ಯಾವ ಪಿಕ್ಚರ್ ಬಾನಲ್ಲಿ ಮಧುಚಂದ್ರಕ್ಕೆ ಅದು ನೀವು ಕೇಳಿದ್ರಲ್ಲ ಡಾರ್ಕ್ ಅವರೇ ಅದು ಹಿಮಾಲಯ ಅಂತ ಯಾವ ಪಿಕ್ಚರ್ ಬಾನಲ್ಲಿ ಮಧುಚಂದ್ರಕ್ಕೆ. ಬಾನಲ್ಲಿ ಬಾನಲ್ಲಿ ಮಧುಚಂದ್ರಕ್ಕೆ ಬಾನಲ್ಲ ಬಾನಲ್ಲ ಮಧುಮಂಚಕ್ಕೆ. ಎಸ್ ಸರ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ರಂಜಿತ್ ಎಂಚ ಉಲ್ಲಾರಕ್ಕೆ ನೊಂದು ಹುಷಾರುಲ್ಲೇ ಲೈಕ್ ಕೊರಿಯೇ ಪರೊಂದು ಥ್ಯಾಂಕ್ ಯು ರಂಜಿತ್ ಥ್ಯಾಂಕ್ ಯು ಸೋ ಮಚ್. ನಿನ್ನ ಗುಂಗಲ್ಲಿ ಸಾಂಗ್ ಪನ್ನೆ ನಿನ್ನ ಗುಂಗಲ್ಲಿ ನಾನು ಕಳೆದು ಹೋಗಿದ್ದೇನೆ ಅವು ಬರ್ಪುಜಿ ಬೇತಗೆಲ್ಲೆ ಡಾರ್ಕ್ ಸಿಟಿ ಬೇತಗೆಲ್ಲೆ ಅವು ಬರ್ಪುಜಿ. ಆಯ್ ಟೀಚರ್ ಹೇಗಿದ್ದೀರಾ ಪಿನ್ ಮಾಡಿ ಅಂತ ಹೇಳ್ತಾ ಇದ್ರು. ಓಕೆ ಕಿಚ್ಚ ಪಿನ್ ಮಾಡ್ತೇನೆ. ಕಿಚ್ಚ ಟೀಚರ್ನ ನೆನಪೇ ಇಲ್ಲ ಅಲ್ಲ ನಿನಗೆ ನಾನಾಗ ಕೇಳಿದ್ದಕ್ಕೆ ಬಂದದ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಒನಸ ಆತಂಡ ಆತಂಡಿ ಒನಸೆ ಕಡೆ ಆತಂಡೆ ಇಲ್ಲಾಂಡ ರಂಜಿತ್ ಒನಸಾಂಡ. ಅಯ್ಯೋ ನ್ಯೂಸ್ ಸಾಂಗ್ ಆಡ್ತೀರಾ ಹಾಗಾದರೆ ನಾನು ಹೋಗ್ತೇನೆ. ಇಲ್ಲವ ನಾನು ನ್ಯೂಸ್ ಸಾಂಗ್ ಆಡೋದಿಲ್ವ ಕಿಚ್ಚ ಓಲ್ಡ್ ಸಾಂಗ್ ಆಡ್ತೇನೆ. ಚಾ ಪರಿಯರ ಚಾಲ ಪರ್ದಾಂಡಿಯೇ ಈರ್ ಪರಿಯರ ರಂಜಿತ್ ಚಾ ಒನಸುಂತು ಜರ ಎನ್ನ ಮನಸ್ಸ ಆತಂಡಿಯೇ ಮೇರು ಹೇಮಸಿ ಸೆಂಚೊಲ್ಲೇರು ನಿನ್ನ ಗುಂಗಲ್ಲಿ ಬರುವುದಿಲ್ಲವ ಅದು ನಿನ್ನ ಸ್ನೇಹದಿಂದ ಅದು ಬರ್ತದೆ. ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ ನಿನಗೆ ಧನ್ಯವಾದ ತುಂಬು ಹೃದಯದಿಂದ ಮನದ ಮೈತ್ರಿ ಜೀವ ಪಡೆಯುತ್ತಿದೆ ಪ್ರತಿ ಜನ್ಮಕ್ಕೂ ಪ್ರೇಮದ ಹೂವು ಮುಡಿಯುತ್ತಿದೆ ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ. ಇಲ್ಲ ಸ್ಕೂಲಲ್ಲಿ ಯಾವ ಸಾಂಗ್ ಆಡಲಿಕ್ಕಿಲ್ಲ ಇಜ್ಜಿ ವನಸ್ ಲೇಟ್ ಆಯ್ನಿಯೇ ದಾನೆ ಲೇಟ್ ಆಯ್ನಿ ಕೆನಕುತ್ತಿದೆ ನಿನ್ನ ಕಣ್ಣೋಟ ಅವು ಆತೆ ಬರ್ಪಿನಿ ಸ್ವಾಮಿ. ಬದಿಯಿಂದ ಬಳ್ಳಿ ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ. ಯಾರಾದರೂ ಗಿಫ್ಟ್ ಕೊಡಿ ರಿಟರ್ನ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಕಿಚ್ಚ ಅವರು. ಸೌಖ್ಯ ಉಲ್ಲಿರಾರು ಚೂರು ಬಿಸಿ ಇಪ್ಪುವಿರಾರ್ನ ಅಕ್ಕನ ಗುಲು ಬೊಂಬೆ ಅಂದಂದು ಗೊತ್ತಾಡ್ ಮನೆ ಪಂಡರತೆ ಅಂದಂದು
ಅಯ್ಯೋ ಸಾಂಗ್ ಆಡ್ತಾ ಇದ್ದಾರೆ, ನಾನು ಹೋಗ್ತೀನಿ. ఎంత కిచ్చ ఇంచిని పనుంది లేదు. ఇంచిని పండ దాది ఇంచిని ಎಂಚಿನೇನಾ ಎಂಚಿನೇನಾ ಇಂಚಿನೆಯಾ ದಾದನ್ ಗೊತ್ತಾಯಿ ಜಂಕ್. ಓಕೆ ಎಡ್ಡೆಡೆ ಇಪ್ಪುಲೆ ಬಾಯ್ ಅವೆ ದಾನೆ ಬಾಯ್ ಉಂಟು ಜರ್ ಲೈವ್ ಹೋಗು. ಓಕೆ ಥ್ಯಾಂಕ್ ಯು ಸೋ ಮಚ್ ರಂಜಿತ್ ಪತ್ತು ಸಪೋರ್ಟ್ ಮಾಡ್ತೀನಿ, ಥ್ಯಾಂಕ್ ಯು. ಅವನಿ ಕಾರ್ಟೂನ್ ಚಾನಲ್ ಅವ್ರು ಬಂದರು, ಅಕ್ಕ ಅಂತ ಹೇಳ್ತಾ ಇದ್ದಾರೆ, ಲೈಕ್ ಕೊಟ್ಟೆ ಅಂತ ಹೇಳ್ತಾರೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಕಿಚ್ಚ ನಗಾಡ್ತಾ ಇದ್ದಾರೆ. ಅವನಿ ಹೇಗೆ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ರಂಜಿತ್. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಮಧ್ಯಾಹ್ನ 1 ಗಂಟೆಗೆ ನನ್ನ ಲೈವ್ ಇರುತ್ತೆ, ಸಪೋರ್ಟ್ ಮಾಡಿ ಪ್ಲೀಸ್. ನಾನು ಬಂದು ಸಪೋರ್ಟ್ ಮಾಡುವೆ. ಮಧ್ಯಾಹ್ನ 1 ಗಂಟೆಗೆ ನನ್ನ ಅವನಿಯವರೇ ಒಂದು ಕಮೆಂಟ್ ಹಾಕಿ ಆಯಿತಾ. ಚೆನ್ನಾಗಿದ್ದೇನೆ ರಂಜಿತ್ ಬ್ರೋ ಅಂತ ಹೇಳ್ತಾ ಇದ್ದಾರೆ, ಸಪೋರ್ಟಿಂಗಲ್ಲಿದ್ದಾರೆ. ಓಕೆ ಅವನಿ ಬಾಯ್, ನೆಕ್ಸ್ಟ್ ಸಿಗುವ. ಓಕೆ ರಂಜಿತ್, ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ ಮತ್ತು ಸಪೋರ್ಟ್ ಮಾಡ್ತೀನಿ, ಥ್ಯಾಂಕ್ ಯು ಬಾಯ್ ಅಂತ ಹೇಳ್ತಾ ಇದ್ದಾರೆ. ಏ ಮನುಷ್ಯ, ನಿನಗೆ ಯಾಕೆ ಇಷ್ಟು ದ್ವೇಷ? ಇರುವ 3 ದಿನದ ಬದುಕೇಕೆ ಈ ಒಡೆದಾಟ? ಬದುಕು ನೀರ ಮೇಲಿನ ಗುಳ್ಳೆ, ಯಾವಾಗ ಮುಗಿಯುತ್ತೆ ನಿನ್ನ ದಿನ? ಇರು ಖುಷಿಯಿಂದ ದಿನ ದಿನ. ಸರಿಯಾಗಿ ಹೇಳಿದ್ರಿ ಅವನಿಯವರೇ, ಹೇಗಿದ್ದರೂ ಖುಷಿಯಾಗಿರ್ಬೇಕಲ್ವಾ. ಥ್ಯಾಂಕ್ ಯು ಸೋ ಮಚ್ ಅವನಿಯವ್ರೆ. ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು ಅಂತ ಹೇಳ್ತಾ ಇದ್ದಾರೆ ಸಾನ್ವಿ ಅವರು. ಅವನಿಯವರು ಸಪೋರ್ಟಿಂಗ್, ಥ್ಯಾಂಕ್ ಯು. ಬಾರೆ ಬಾರೆ ಚಂದದ ಬಾರೇ ಬಾರೇ ಚಂದದ ಚಿಲುವಿನ ತಾರೆ, ಬಾರೇ ಬಾರೇ ಒಲವಿನ ಚಿಲುಮೆಯ ತಾರೆ. ಅವನಿಯವರು ಸಪೋರ್ಟಿಂಗಲ್ಲಿದ್ದಾರೆ, ಥ್ಯಾಂಕ್ ಯು ಅವನಿಯವರು, ಥ್ಯಾಂಕ್ ಯು ಸೋ ಮಚ್. ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ದೇವಾಲಯ ಈ ಪ್ರೇಮಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ. ಹಿಂದಿ ಸಾಂಗ್ ಪಲ್ಲೆ ಪನೊಂದುಲೆ. ದಿನ ಹೀಗೆ ನಿನ್ನೆ ನಾ ನೋಡಿದೆ, ದಿನ ಹೀಗೆ ನಿನ್ನೆ ನಾ ನೋಡಿದೆ, ಆ ಖುಷಿಯಲ್ಲಿ ನಾ ತೇಲಾಡಿದೆ, ಈ ಪ್ರೀತಿಲೇನೋ ಜಾದು ಇದೆ, ಈ ಪ್ರೀತಿಲೇನೋ ಜಾದು ಇದೆ. ಹಿಂದಿ ಸಾಂಗ್ ಪಲ್ಲೆ ಅಂತ ಹೇಳ್ತಾ ಇದ್ದಾರೆ, ಹಿಂದಿ ಸಾಂಗ್ ಪಲ್ಲೆ ಪನೋದೆ. ಹಿಂದಿ ಸಾಂಗ ಹಿಂದಿ ಓ ಪನೋದು ಹಿಂದಿಯಾ ಹಿಂದಿ. दिल ने ये कहा है दिल से मोहब्बत हो गई है तुमसे, दिल ने ये कहा है दिल से मोहब्बत हो गई है तुमसे, मेरी जान मेरे दिल भर दिल का एतबार कर लो, मेरी धड़कनों को समझो, तुम भी मुझसे प्यार कर लो. हो आहा. ಸಾನ್ವಿ ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ, ತಂದಾಳೋ ತಂದಾಳೋ ಚಂದಿರ ಚಕೋರಿ. ಹೇಮಂತ್ ಗೌಡ ಹಾಯ್ ಬಂದ್ರಿ. ಸ್ವಾತಿ ಇಜ್ಜಿರಿ, ಸ್ವಾತಿ ಬೈಜ್ಜಿರಿ, ಸಿಂಪಲ್ ಬಲಿ ಪೊಚ್ಚಿ. ನಮಸ್ತೆ ಮಲ್ಲಕ್ ಲೇಗ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು ಡಾರ್ಕ್ ಸಿಟಿ, ಥ್ಯಾಂಕ್ ಯು ಸೋ ಮಚ್. ಬಾಯಮ್ಮ ಎಲ್ಲಿದ್ದಾರೆ ಬಾಯಮ್ಮ? ಅವ್ರು ಪೋಯೇರಿಯೇ ಬಾಯಮ್ಮ. ಹೇಮಂತ್
ಅವು ಸಾಂಗ್ ಅವು ಸಾಂಗ್ ಅಂದ ಅವೇ ಸಾಂಗ್. ನಮಸ್ತೆ ಮಲ್ಲಕ್ಲಿಗೆ ರಂಜಿತಾ ರಕ್ಷಿತಾ ಆಯಿ ಎಂಚಲ್ಲ ರಕ್ಷಿತ್ ಅವು ಏರು ಬಾಯಮ್ಮ ಅವು ಹೆಂಗೆ ಗೊತ್ತುಜ್ಜಿ ಕೊಮ್ಮ ಬೇರೆಲ್ ಕೋರಿಯ. ಓಕೆ ಓಕೆ ಥ್ಯಾಂಕ್ ಯು ಬಾಯಮ್ಮ ಇರೇಗ ಪಂಡಿನಿ ಎಂಕ್ ಬಾಯಮ್ಮ ಪನ್ನಿ ಅದಾಯಿಯೇ ಬಾಯಮ್ಮ ಪನ್ನಿ ಸಿಂಪಲು ದಾದಾಂಡ್ तू चीज़ है किसी और की तुझे चाहता कोई और है तू पसंद है किसी और की तुझे मानता कोई और है. ಏರ್ಲ ಇಜ್ಜಿ ಏರ್ಲ ಇಜ್ಜಿರಿಯೇ बक्का मेरे सामने वाली खिड़की पे एक चांद का टुकड़ा रहता है. आते ಬರ್ಪಿನ್ ಸಾನ್ವಿ ಅವು ಆತೆ ಬರ್ಪಿನಿ ಪಾಡ್ಲೆ ತೂಕಬ್ಬ ಇತ್ತು ಗೊತ್ತಿದ್ರೆ ಮನ್ಪೆ ಹಿಂದಿ ಓಲ್ಡ್ ಗೊತ್ತು ನೀವು ಗೊತ್ತು ಜಾತ್ ಹಿಂದಿಲ ಚೂರೇ ಕಾ 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 ಎಸ್ ಸಿಂಪಲ್ ಕೊಂಚ ಗೊತ್ತಾಯ್ನ ಕಾ ಕಾ ಅಂದತೆ ಎಚ್ಚೋ ಪನ್ಪರ್ ಸಿಂಪಲ್ ಈ ವಾಟ್ಸಪ್ ಪನ್ನೆ ವಾಟ್ಸಪ್ ಇಜ್ಜಿಯೇ ವಾಟ್ಸಪ್ ಪೂರ ಇಜ್ಜೆ ಹಿಂಗೆ ತುಂಬದೇ ಕಾಲ ತಗೊಳತ್ತೆ ಮೆಲ್ಲ ಪನ್ಲೆ ಪದ್ಯ ಮುಟ್ಟೈತಿ ನಾಕುಲ್ ತೆಲಿಪು ಏರು ಈರು ಹಾಕಲೆ ಈ ದಾಯ ಹಾಕ್ಲಿಕ್ಕೆ ಏನು ಪವರ್ ಸಿಂಪಲ್ ಈರು ಯಾಪದೊಡಲ್ಲ ಜನಕ್ಕುಲೆ ನಡುಟೆಪ್ಪು ನೀರತಿ ಅಯ್ಯೋ ಏಮಂತ್ರ ಒಂಜಿರಾಗ ಏರ ಓಲು ಅಲೆಂಗಡುಳ್ಳರ ಏರಿಯೇ ಪಲ್ಲೆ ಡಾರ್ಕ್ ಏರ್ ಪಲ್ಲೆ ಹೆಚ್ಚಿಜ್ಜಿ ನಾನು ಸುರತ್ಕಲ್ ಅಲೆಂಗಡಿ ಗುರ್ತುಂಡ ಅಲೆಂಗಡಿಡು ನಾನಾ करके प्यार नाना करते प्यार तुम्ही से कर ಗೊತ್ತುಜ್ಜಿ चुरा के दिल मेरा गोरिया चली ಒಂಜಿಂಜಿಲ ಏನು ಗೊತ್ತುಂಡವೆ नाना करके प्यार तुम्ही से कर बैठे ಅವು ಒಂಜಿ ಗೊತ್ತುಂಡು ಬಕ್ಕುಡೊಂಜಿ ನಾನಾ ಕರ್ತೆ ಕುಡೊಂಜುಂಡಿ ಆತಿ ಚೂರು ಗೊತ್ತು ದಾಯಿ ಅಲೆಂಗಡಿಯಿಂದ ಕೇಳಿ ಈರೆ ಈ ನಮ್ಮನೆ ಗೊಬ್ಬೆ ಪಾಡ್ದು ಪಂಡ ತೆಲಿಪಂದಿನ ಕುಲ್ ತೆಲಿ ಅಯ್ಯೋ ನಾನು ಎನ್ನೆಲ್ಲ ಬಂತೀನಿ ಮಾರ್ರೆ ಗೊಬ್ಬೆ ಪಾಡ್ದು. ये जो तेरी पायलों की चंचल है आशिकों की दिल की ये धड़कन है. ये जो तेरी पायलों की चंचल है आशिकों की दिल की ये धड़कन है. हाँ ಅಂದ್ ಪನೊಂದುಲ್ಲೇರು ದಾದಿ ಡಾರ್ಕ್ ಸಿಟಿ ಆ ಪಂಡ ಈರು ಅಲೆಂಗಡಿಡುಪ್ಪುನ ಅವಳು ಮಾತ ಬರುವೇರು ಅಂದಂದೇಮಂತ ಅವಳು ಪೂರ ಬರೋಡಿತ್ತೆಲ್ಲ ಇವಾಗ ಮಾತೆಲ್ಲ तेरे बिना जिंदगी से कोई शिकवा नहीं ಕುಡ್ಲದ ಶ್ರೇಯ ಘೋಷಾಲ್ ಅಂದಂದು ಆತ ಮಲ್ಲದಲತ್ತು ಮಾರ್ರೇನು ಯಾನ್ ಎನ್ನಾತಿಗೆ ಒಂಜಿ ಪದ್ಯ ಅನ್ಪಿನ ಅಂತೆ ಬಕನ್ ಸಾನ್ವಿಲಳತೆ ಸಾನ್ವಿ ಒಂಜಿ ಪದ್ಯ ಪಾಡುವಲ್ಲ ಐಕೆ ಅನ್ಪ ಅನ್ಪಿನ ಕೆಲವರಿಗೆ ಪದ್ಯ ಇಷ್ಟ ಪುಜಿ ಹೆಂಗೆ ಗೊತ್ತುಂಡು ಅಂಚ ಕೆಲವರು ಪದ್ಯ ಅನ್ಪೇನು ಕೆಲವರು ಲೈವ್ಗಳ ಬರ್ಪುಜಿ ಸೀದಾ ಪೋಪೇರು ಅಂಚ ಇರೇನ ತಂಗಿ ಓಲ್ಲೇರು ದಾಯಿಯೇ ಹೇಮಂತ್ ಆರು ಇಲ್ಲಡುಲ್ಲೇರು रूप तेरा मस्ताना प्यार मेरा दीवाना भूल कहीं हमसे ना हो जाए. ನಾಯಿ ಕೊರತೊಂದು ಸಾನ್ವಿ ಚಾಳಕ್ಕೆ ಅನ್ನೋದು ಲೇರು तू शायर है मैं तेरी शायरी
तू आशिक है, मैं तेरी आशिकी, तुमसे मिलने को दिल करता है, तुमसे मिलने को दिल करता है, वो मेरी साजना, तू शायर है, मैं तेरी शायरी, तू आशिक है, मैं तेरी आशिकी. ಸಾನ್ವಿ ಪಾತೆರೊಂದು ಇಜ್ಜೇರು ಸಾನ್ವಿ ಊರು ಅಲ್ಪ ಆರ್ನಲ ಸುರತ್ಕಲ್ ಚಾ ಅಂಡಿ ಹೇಮಂತ್ ಬ್ರದರ್ ಪನೊಂದುಲ್ಲೇರು ಆರ್ನ ಸುರತ್ಕಲ್ ಸುರತ್ಕಲ್. शुक्रिया मेहरबानी, तू कहे तो नाम तेरे कर दे सारी जवानी, सुन मैया शुक्रिया मेहरबानी. दादा वर्क मनपुनवರ ಹೌಸ್ ವೈಫ್ ಏನಲಕನೆ ಹೌಸ್ ವೈಫ್ ಈರನ ಡಿ ಪಿ ಇಜ್ಜು ಪನೊಂದುಲ್ಲೆ ರಿಜ್ಜಿಜ್ಜಿ ಡಿ ಪಿ ಇಜ್ಜಿ ಎಂಗಳು ಡಿ ಪಿ ಪಾಡು ಜಮಾರ್ರೆ. ಮಲ್ಲಿಕಾ ಸಿಸ್ಟರ್ ಬರ್ತೀರಾ? ಹಾಯ್ ಮಲ್ಲಿಕಾ ಸಿಸ್ಟರ್, ವೆಲ್ಕಮ್ ವೆಲ್ಕಮ್. ಮಲ್ಲಿಕಾ ಸಿಸ್ಟರ್ ಚಾಂಡೆ ಒನಸಾಂಡ ದಾದಾ S3 ಲಾಗ್ಸ್ ಸರ್ ಬಂದಿರೋದು ಹಾಯ್ ಸಿಸ್ ಅಂತ ಹೇಳ್ತಾ ಇದ್ದಾರೆ. S3 ಲಾಗ್ಸ್ ಚಾನಲ್ ಇದೆಯಾ? ಸುಮ್ ಸುಮ್ನೆ ನಗ್ತಾಳೆ ಹೇ ಹೇ, ಜುಮ್ ಜುಮ್ನೆ ಮಿಂಚ್ತಾಳೆ ಹೇ, ಯೌವನವೇ ಆಯ್ಲಾಯ್ಲು ಹೃದಯಗಳ ಬ್ರೇಕ್ ಫೈಲು ಆಕ್ಸಿಡೆಂಟ್ ಆಗೋಗಿದೆ. ಇನಿ ದಾದಾ ಪೂರ ತಿಂದರು, ಇನಿ ಮಸ್ತ್ ತಿನ್ನಿ ಚಿಕನ್ ಐಟಮ್ಸ್ ಪೂರ ತಿನ್ನಿ. ಚಿಕನ್ ಸುಕ್ಕ, ಚಿಕನ್ ಕಬಾಬು, ಚಿಕನ್ ಬಿರಿಯಾನಿ, ಬಕ್ಕ ಇನಿ ಕೆಲವು ಐಟಮ್ ತಿನ್ನಿ. ಎಗ್ ಮಸಾಲ, ಬಕ್ಕ, ಬಂಗುಡೆ ಫ್ರೈ, ಒಲ್ತ ಕ್ಯಾಟ್ರಿಂಗ್ ಪನೊಂದುಲ್ಲೇರು ಅವು ಅಲ್ಪದ ಬೇತೆ ಕಡೆತ ಚಾ ಅಂಡ ಆಕೆನ. ಹೌದು, ನೀವು ನನ್ನ ಸಬ್ ಇದ್ದೀರಾ? ಹೌದಾ, ನೀವು ನನಗೆ ಸಬ್ ಆಗಿದ್ದೀರಾ? ಒಲ್ತ ಕ್ಯಾಟ್ರಿಂಗ್ ಏನೊಂದುಲ್ಲೇರು ನನ್ನ ಒಂಜಿ ನೆಂಪು ಇಜ್ಜಾಡು ಓವೇ ನೆಂಪು ಇಜ್ಜಾಂಡು ಏನ ನನ್ನ ಯಾನ್ ಒಂಜಿ ನೆಂಪಿಜ್ಜನ ಈರ್ ನೆನ್ಪಿಜ್ಜಾಂಡ ಈರ್ ನೆನ್ಪಿತ್ತಲ್ಲ ಒಡೆ ಕೊರ್ರೆ ಆಪುನು ಎಂಕ್ ಮಾತ್ರ ತಿಂಡ್ರೆ ಆಪಿನತೆ ಈ ರಾತು ದೂರಡುಲ್ಲಾರು ದಾದ ಫಂಕ್ಷನ್ ಅವು ಬಂಜಿನಲ್ಲಿ ಒಂಜಿ ತಮ್ಮನ ಪಾಡ್ರೆತ್ತನಿಯೇ ಮುರನೆ ನಾನು ಒಂದು ಪಾಡ್ದಿತ್ತತೆ ವಿಡಿಯೋ ಪಾಡ್ದಿತ್ತತೆ ಸೋದರ ಮಾವನ ಮಗಳಿಗೆ ಒಂದು ಸೀಮಂತ ಕಾರ್ಯಕ್ರಮ ಬಂದು ಪಾಡ್ದಿತ್ತತೆ ವಿಡಿಯೋಡು ಆಯ್ತಾ ಅವು ಮುರಳಿ ಬಾಯಿ ಕೇಳತ್ತೆ ಎಂಕುಲಿನ ತಮ್ಮನ ಪಾಡ್ನಿ ಎಂಕಲ್ಲಿಲ್ಲದ ಲೆಕ್ಕೊಡ ಅಂಚ ಕಾರ್ ಎಲ್ಲಿ ನೋಡಿ ಕಾರ್ ತಿನ್ಪು ನಾನೇ ನೆನೆಪು ಅವು ಅಂದಿಯೇ ತಿನ್ಪು ನಾನೇ ನೆನೆಪು ಎಂಚಿನ ತಿನ್ಪೇರೇನೆ ಬಕ ದಾದ ಮಲ್ಪುನು ಲೈಫ್ ಶಾರ್ಟಿಯೇ ತಿನ್ಪಿನ ಮಾತ್ರ ತಿನ್ನನೆ ನಮ್ಮ ಖುಷಿಟ್ಟು ತಿನ್ಪ ಅವೇ ಬಕ ದಾದೋಡು ಬಕ ಪೂರ ದುಃಖನೇ ಪುನ್ ನಮ್ಮ ಜೀವನಡು ಕಾರ್ 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 ಎಲ್ಲೋಡಿ ಕಾರ್ 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 ಎಲ್ಲೋಡಿ ಕಾರ್ ಸೊಂಟಕ್ ಬೆಲ್ಟ್ ಕಟ್ಟಿಕೊಂಡು ಫ್ರೀವೇನಲ್ಲಿ ಹಾರಿಕೊಂಡು ಎಕ್ಸಿಟ್ನಲ್ಲಿ ಜಾರಿಕೊಳ್ತಾರೋ ನಮ್ಮೂರಲ್ಲಿ ಹಂಗೇನಿಲ್ಲ ಬಸ್ಸು ಲಾರಿ ಎತ್ತಿನ ಗಾಡಿ ಏನೇ ಬರಲಿ ಹತ್ಕೊಂಡೋಯ್ತಾರೆ ಕಾರ್ 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 ಎಲ್ಲೋಡಿ ಕಾರ್ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಬಂಜಿನಗ್ಲಿಗೆ ಹಾಕೊಂಡು ಹಿರೇಗ್ಲ ಹಾಕೊಂಡು ನಂದು ಬಂಜಿನಗ್ಲಿ ಮಾಡಿ ನಮ್ಮ ಮಕ್ಕಳು ಬಕ್ಕ ಉಳಿದೇ ಬರ್ತೀನತೆ ಅವಳು ಹಂಚ ಎನ್ನಲ ಪ್ರೀತಿ ಅಕ್ಕಲ ನೆನ್ಪು ಆಯ್ಜು ಮಸ್ತ್ ನೆನ್ಪಾಂಡು ಹೇಮಂತ ಅಣ್ಣ ದಾದ ಅನ್ಪು ಕೊರ್ರೆ ಅಪ್ಪು ಜೊತೆ ರೇಗ್ಲ ಕೊರ್ನೆ ಎಂಗ್ಲೇ ಕಮ್ಮಿ ಅಪ್ಪುಜ ಅಂಚ ಏನಾಗಲಿ ಮುಂದೆ ಸಾಗು ನೀ ಏನಾಗಲಿ ಮುಂದೆ ಸಾಗು ನೀ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ
ಸಿಗದು ಬಾಳಲಿ. ಅವು ಸತ್ಯತೆ, ಬಯಸಿದ್ದೆಲ್ಲ ಬಾಳಲಿ ಸಿಕ್ಕರು ನಾನು ಎಡ್ಡೆ ಇತ್ತೇನೆ. ಬನ್ನಿ ಬನ್ನಿ ಜನರೇ ಅಂತ ಹೇಳ್ತಾ ಇದ್ದೆ. ಸಾಂಗ್ ಯಾವ ಬಕ ಏಮಂತೀರ್ ಕಮೆಂಟ್ ಮಾಡಲಿ ಓದ್ವೆ ಕಮೆಂಟ್ ಮಾಡಿದ ಸಾಂಗ್ ಬಂದ್ಪುಜೆ ಅನ್ಬಕ್ಕ ಒರಿಯೇ ಒರಿಯೇ ಸಾಂಗ್ ಬಂದು ವೆಚ್ಚಾಬಿಡದು ಪೋಯರು ಒರಿಯೇ ಮಲ್ಲಿಕ ಸುರು ಆಂಡ್ ಅವಳು ಪರದಲ್ಲೇರು ಹರ್ ಹರ್ ಮಹಾದೇವ್ ಬರೋದಲ್ಲೇರು. ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ. ಕಮೆಂಟ್ ಮಾಡಲಿ, ಕಮೆಂಟ್ ಓದಿನ ಸಾಂಗ್ ಇಜ್ಜಿ, ಕಮೆಂಟ್ ಜಾಸ್ತಿ ಆಡ ಸಾಂಗ್ ಇಜ್ಜಿ. ಜೈ ಹನುಮಾನ್ ಐತಲ ಸಾಂಗ್ ಉಂಡಿಯೇ ಮಲ್ಲಿಕಾ ಸಿಸ್. ಬ್ಯಾಂಗ್ಳೂರ್ ಬಕ್ಕ ನೆಕ್ಸ್ಟ್ ದುಬೈ, ಬ್ಯಾಂಗ್ಳೂರು ಸೂಪರ್, ಪುತ್ತೂರು ಪೂರ ಬರ್ತೇನೆ ಮಲ್ಲಿಕಾ ಸಿಸ್ನ. ನಾನು ನೆಕ್ಸ್ಟ್ ಕೇರಳ ಬರ್ತೇನೆ ಬಕ್ಕ. ಸಾನ್ವಿ ಪೋಯರಿ, ಸಾನ್ವಿ ಪೋಯರಾ? ಹೇಮಂತ್ ತೆಲ್ಪಿ ಕರ್ನಾಟಕ ಬಕ್ಕ. ಓಕೆ ಬಾಯ್ ಸಿಸ್ಟರ್, ಥ್ಯಾಂಕ್ ಯು ಸಾನ್ವಿ. ಲಾಸ್ಟ್ ಕೊಂಚ ಪೋನ ಕೊಂಚ ಪದ್ಯ ಪಾಡ್ದು ಪೋಡೆ. ಥ್ಯಾಂಕ್ ಯು ಸೋ ಮಚ್ ಅವೆ ಲೈವ್ ಇವತ್ತು ಸಪೋರ್ಟ್ ಮಾಡ್ತೀನಿ. ಲಾಸ್ಟ್ ಸಾಂಗ್ ಜೈ ಶ್ರೀರಾಮ್. ಜಯ ಜಯ ಕೃಷ್ಣ ಮುಕುಂದ ಮುರಾರಿ. ಥ್ಯಾಂಕ್ ಯು ಮಲ್ಲಿಕಾ ಸಿಸ್, ಥ್ಯಾಂಕ್ ಯು ಸಪೋರ್ಟಿಂಗ್ ಅಂದಿದ್ದಾರೆ ಮಲ್ಲಿಕಾ ಸಿಸ್. ಬಾಯ್ ಸಿಸ್ಟರ್. ಓಕೆ ಬಾಯ್ ಸಾನ್ವಿ, ಥ್ಯಾಂಕ್ ಯು ಸೋ ಮಚ್ ಅವೇ. ಸಾನ್ವಿ ಇಜ್ಜಿ ಉಲ್ಲೆ ಪನದುಲ್ಲೇರು ಉಲ್ಲಾರ ಸೂಪರ್ ವಿಡಿಯೋ ಪನದರೆ ಮಲ್ಲಿಕಾ ಸಿಸ್. ಅಜ್ಜ ಪನದುಲ್ಲೆ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಸಾನ್ವಿ, ಥ್ಯಾಂಕ್ ಯು ಮಲ್ಲಿಕಾ ಸಿಸ್. ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಮೈತಿನ ಬೊಕ್ಕದಾದಿ ಬೊಕ್ಕ ಬರ್ಪೆ. ಓಕೆ ಮತ್ತು ಓಕೆ ನಾನು ಎಲ್ಲೆ ನಾನು ಲೈವ್ ಅವೇ ಎಲ್ಲ ಕಾಣೆ ನನ್ನಿಂದ ಒಂತೆ ಪೊರ್ತಾಕೆ ಹೆಣ್ಣು ಮಲ್ಪುಂಡು. ನಾನು ಒಂತೆ ಪೊರ್ತುಲ್ಲೆ ಬಕ್ಕ ಹೆಣ್ಣು ಮಲ್ಪುಂಡು. ಬನ್ನಿ ಜನರೇ ಅಂತ ಹೇಳ್ತಾ ಇದ್ದಾರೆ. ಮಲ್ಲಿಕಾ ಸಿಸ್ ಸೂಪರ್ ಬನ್ನಿ. ಅವು ಬರ್ಪುಜ್ಜಿಯೇ ಸಾನ್ವಿ, ನೀನು ಹತ್ತಿರ ಇದ್ದರೆ ಏನು ಚಂದವು ಅವೇ, ಏನು ಚಂದ ಓದ್ತದೆ. ನೀನ್ ಚಂದಾನೇ ನಿನ್ನಾಸೆ ಚಂದಾನೇ, ನೀ ನನ್ನಲ್ಲಿ ಎಂದೆಂದು ಚಂದಾನೇ. ಚಂದ್ರಮಗು ನಿನ್ನಂದ ಚಂದಾನೇ, ಭೋರ್ಗರೆವಾ ನಿನ್ ಪ್ರೀತಿ ಚಂದಾನೇ, ನೀನಿದ್ದರೆ ಈ ಬಾಳೆ ಚಂದಾನೇ. ಬಣ್ಣ ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ, ನಿನಕ್ಕರೆ ಹಸಿರು ಉಲ್ಲಾಸದ ಉಸಿರು, ನೂರಾಸೆಯ ಚಿಲುಮೆಯ ಬಣ್ಣ. ಥ್ಯಾಂಕ್ ಯು ಸಾನ್ವಿ ಅವೇ, ಥ್ಯಾಂಕ್ ಯು ಸೋ ಮಚ್. ಇತ್ತು ಪದ್ಯ ಪಾಡ್ನೇಕ ಥ್ಯಾಂಕ್ ಯು ಮಸ್ತ್ ಪದ್ಯ ಪಾಡ್ಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಲ್ಲಿಕಾ ಸಿಸ್, ಥ್ಯಾಂಕ್ ಯು. ಶಿಲೆಗಳು ಸಂಗೀತವ ಹಾಡಿದೆ, ಬೇಲೂರ ಶಿಲೆಯಲ್ಲಿ ಕೇಶವನೆದುರಲ್ಲಿ, ಅನುದಿನ ಅನುಕ್ಷಣ ಕುಣಿಯುತ್ತಲೇ ಶಿಲೆಗಳು ಸಂಗೀತವ ಹಾಡಿದೆ. ಥ್ಯಾಂಕ್ ಯು ಸಾನ್ವಿ, ಥ್ಯಾಂಕ್ ಯು ಸೋ ಮಚ್. ಶೋಕದ ಪದ್ಯ ಪಾಡ್ನೆಕ್. ಥ್ಯಾಂಕ್ ಯು. ಸೂಪರ್ ವಿಡಿಯೋ ನೋಡಿ ಗಿಫ್ಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಮಲ್ಲಿಕಾ ಸಿಸ್. ಜೈ ಶ್ರೀರಾಮ್. ಡನ್ ರಿಟರ್ನ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ರಾಮದೂತನೇ ಬಲು ಶೂರನಿತ, ರಾಮದೂತನೇ ಬಲು ಶೂರನಿತ, ರಾಮಚಂದ್ರಗಾಗಿ ಜಲದಿ ದಾಟಿ ಹೋಗಿ
ರಾಮಚಂದ್ರಗಾಗಿ ಜಲದಿ ದಾಟಿ ಹೋಗಿ ಸೀತೆಗೆ ಉಂಗುರವನ್ನಿಟ್ಟ ಮಹಾನುಭಾವ. ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ, ರಾಮದೂತನೇ ಬಲು ಶೂರನಿತ, ರಾಮದೂತನೇ ಬಲು ಶೂರನಿತ. ಸಂತ ಸಾರಳುವ ಸಮ. ಥ್ಯಾಂಕ್ ಯು ಮಲ್ಲಿಕಾ ಸಿಸ್, ಥ್ಯಾಂಕ್ ಯು. ಸಂತ ಸಾರಳುವ ಸಮಯ, ಸಂತ ಸಾರಳುವ ಸಮಯ, ಮರೆಯೋಣ ಚಿಂತೆಯ, ಇದು ರಮ್ಯ ಚೈತ್ರ ಕಾಲ. ಲೈಕ್ 27 ಇತ್ತನು ಒಂಜಿ ಏರ್ದೆತ್ತೀನಿ ಗೊತ್ತುಜ್ಜಿ ಮಲ್ಲಿಕಾ ಸಿಸ್, ಏರ್ದೆತ್ತೇನೆ ಮಲ್ಲೆಜ್ಜಿ ಯಾವ 26 ಯಾವ ನಾನು ಕಾಣೆ ಬೈಜತೆ ಲೈವ್ ಅಂಚೆ ಇತ್ತೆ ಬರ್ತೀನಿ. ಅವು ಯಾನದೆತ್ತು ಈರದೆತ್ತನ. ಓಕೆ ಮಲ್ಲೇಜ್ ಐಟು ಬರೋದು ಆಲ ಟೆನ್ಷನ್ ಇಜ್ಜಿ. ಪಾಡಿಯಾರ ಕೂಡ ಥ್ಯಾಂಕ್ ಯು, ಪಾಡ್ನ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹೃದಯದ ಒಳಗೆ ಹೃದಯವಿದೆ, ಹೃದಯವು ಕಾವ್ಯ ಬರೆಯುತ್ತಿದೆ, ಯಾವುದು ಈ ಹೃದಯ. ಓ ಎಂಕ್ ಲೈಕ್ಡ್ ಗೊಬ್ಬರ ಎಡ್ಡೆ ಅಪ್ಪನು ಗೊತ್ತಾಣ ಎಂಕ್ ಈರೆ ಗೊಬ್ಬನು ಲೈಕ್ಡ್. ಉದಯನ ಲೈವ್ ಇಜ್ಜತಿ ಮಲ್ಲಿಕಾ ಸಿಸ್ ಇಜ್ಜಿ ನೇಪಲ್ ಉದಯನ 2-3 ಸಲ ಲೈವ್ ಮಲ್ಪೇರು ಮಾರ. ಉದಯನ ಲೈವ್ ಇಜ್ಜಿ ದಾನೆ ಉದಯನ ಲೈವ್ ಬರ್ಪುಜೇರು. ಹುಷಾರಿಜ್ಜ ಮಿನಿ ಉದಯಣ್ಣ ಗತೆ లైవ్ మల్తుందిరా. జై శ్రీరామ్. మీరు మల్లిక సిస్ మ్యూట్ లేరా నేను పన్నెనికి ఏం జరి. ಥ್ಯಾಂಕ್ ಯು ಮಲ್ಲಿಕಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಓಕೆ ನಾನು ಎಲ್ಲ ಲೈವ್ ಎಂಡ್ ಮಲ್ಪೆ. ಜೈ ಹನುಮಾನ್ ಪನದಲ್ಲೇರು. ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತು ಸಪೋರ್ಟ್ ಮಂತಿನ ಮಾತಿರ್ಗಲ. ಥ್ಯಾಂಕ್ ಯು. ಎಂಕ್ ಸ್ಪೆಷಲ್ ಥ್ಯಾಂಕ್ಸ್ ಪನ್ಲೆ. ಓಕೆ ಮಲ್ಲಿಕಾ ಸಿಸ್, ಥ್ಯಾಂಕ್ ಯು ಸೋ ಮಚ್ ಈ ಲೈವ್ ಬತ್ತು ಸಪೋರ್ಟ್ ಮಂದಿನಿ. ಥ್ಯಾಂಕ್ ಯು. ಅರಿಗೆ ಕೀ ಕೊಡ್ತಿಲ್ಲ ಕಾತನಿ ಎರೆಗಿ ಡಾರ್ಕ್ ಹೆಂಗೆ ಕೊಡತೆ ಡಾರ್ಕ್ ದಾದ ಗೊತ್ತುಂಡೆ ಸಾಮಿ ಪದ್ಯ ಪಾಡುವೆರತೆ ಅಂಚ ಖುಷಿ ಆಪುಣೆ ಆನ್ ಪನೊಂದೇ ಒಪ್ಪಿದ ಅಂಚ ಬಾಕ ಏಲ ಮೆಸೇಜ್ ಪಾಡತು ಒಜ್ಜಿ ಎಂಗಳು ಪದ್ಯ ಅನ್ನಲ್ಲ ಟೈಮ್ ಪಾಸ್ ಆಪುಡು ಲೈವ್ ಕುಲ್ಲುಣ ಏತ್ ಬಂಗೊಂಡು ಗೊತ್ತುಂಡೆ ಮಸ್ತ್ ಬಂಗೊಂಡು ಐಕ್ ಪದ್ಯ ಪಂದು ಟೈಮ್ ಪಾಸ್ ಮಲ್ಪುಂಡು. ಓಕೆ ಮಲ್ಲಿಕಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಇರೇಗ್ ಸಾನ್ಮಿಗ್ ಬಕ್ಕ ಡಾರ್ಕ್ ಸಿಟಿ ನಿಕ್ಲೆ ಪುರ ಮಸ್ತ್ ಥ್ಯಾಂಕ್ ಯು ಸೋ ಮಚ್. ಯಾಕಡೆ ಚೊಲ್ಲಾರು ಇರೇಗ್ ಅತ್ತಿ ಎಂಕತ್ತ ಬಕೇರಿಗ್ ಮಲ್ಲಿಕಾ ಆರಿಗೆ ಎಕ್ಕಡ ದಿಂಚ ಆರು ಮಾತಿರಿಜಿರಿ ಮಲ್ಲಿಕ ಆರು ಮ್ಯೂಟ್ ಉಳ್ಳೇರು ಆರು ಲೈಕ್ಡ್ ಗೊಬ್ಬೊಂದುಳ್ಳೇರು ಎಕ್ಕಡ ದಿಂಚ. ಮಲ್ಲಿಕಾ ಸಿಸ್ ಇಲ್ಲ, ಮಲ್ಲಿಕಾ ಸಿಸ್ ಇಲ್ಲ, ಫುಲ್ ಮ್ಯೂಟ್ ಡಾರ್ಕ್ ಮಂತಿಲ್ತೊಂದುಲ್ಲಿ. ಅಯ್ಯೋ ದೇವ ಓ ಮನದಲ್ಲಿ ಇತ್ತಕೇನೆ ಮಲ್ಲಿಕಾ ಸಿಸ್ ದುಬೈ ಎನ್ನ ವಾಯ್ಸ್ ದುಬೈ ಮುಟ್ಟ ಬತ್ತನು ಮಾರ ಇರಗೆ ಅಲ್ಲಿ ಎತ್ತಿರಣಿಕೇನು ಜೊತೆ ಮಲ್ಲಿಕಾ ಸಿಸ್ ಬಟ್ ಇನ್ನೇಯಪ್ಪ ದುಬೈ ಇರ್ದು ನೇರ ಪ್ರಸಾರ ಮಲ್ಲಿಕಾ ಸಿಸ್. ಮಳ್ಳಿ ಮಿಂಚುಳ್ಳಿ ಜಣ ಜಣ ಊರ ಪೂರ ಕೆಂಪಾಯ್ತು ಗಾಳಿಗಂಧ ತಂಪಾಯ್ತು ದಿನವಿಡೀ ಇದೇ ಥರ ಇದ್ದರೆಷ್ಟು ಚಿನ್ನ ಇಳಿ ಎಲ್ಲ ಈ ಭೂಮಿಗಾಯ್ತು ಮೆಲ್ಲ ಆ ದಿವಾ
ಯಾಕಡೆ ಲೈವ್ ಮಲ್ತಿತ್ತೆ ನಾನಾ నైట్ ఓకే ఓకే ఎక్కడ మల్తిస్తారా హనుమాన్ చాలీసా మనది లేదు ఓకే ఓಕೆ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಏರು ಪೂರ ಬರ್ತಾರೆ ಅಕ್ಲೆ ಪೂರ ಮಾತಿರ್ಕಲ್ಲ ಥ್ಯಾಂಕ್ ಯು ಸೋ ಮಚ್ ಅಂಚನ ನಾನು ಎಲ್ಲ ಕಾಂಡೆ ಲೈವ್ ಉಂಡು ಬತ್ತು ಸಪೋರ್ಟ್ ಮಲ್ಪಲೇವೆ ಮಾತ್ರ ಎಲ್ಲ ಕಾಂಡೆ ಎನ್ಮಂಟೆ ಲೈವ್ ಉಂಡು ಬತ್ತು ಸಪೋರ್ಟ್ ಮಲ್ಪಲೆ ಟೈಮ್ ಇತ್ತನ ಮಾತೆರೆಗ್ಲ ಜೈ ಶ್ರೀರಾಮ್ ಪನೊಂದು ನೀರು मुझसे मोहब्बत का इजहार करता मुझसे मोहब्बत का इजहार करता काश कोई लड़का मुझे प्यार करता काश कोई लड़का मुझे प्यार करता थैंक यू నిద్ర ఆపుజీ సిస్ నిద్ర ఎవరుడా ఓకే ఓకే చెప్పులే చెప్పులే ಯಾನ ಪೋಪಿನಿ ಓಕೆ ಬಾಯ್ ಬಾಯ್ ಅವೇ ಮಾತಿರ್ಗ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತೀನಿ ಮಾತಿರ್ಗ ಧನ್ಯವಾದಗಳು ಹಾಗೆ ನಾಳೆ ಬೆಳಿಗ್ಗೆ 8 ಗಂಟೆಗೆ ಲೈವ್ ಉಂಟು ಬಂದು ಸಪೋರ್ಟ್ ಮಾಡಿ ಥ್ಯಾಂಕ್ ಯು